ಉಡುಪಿಗೆ ಎಂಟ್ರಿ ಕೊಡ್ತಿದೆ ಆಟೋ ಎಕ್ಸ್ಪೋ 2018. ಹಲವು ಆಫರ್ಗಳ ಜೊತೆ ಜನರಿಗೆ ನೀಡ್ತಾ ಇದೆ ಸಂಭ್ರಮ. ಸಿಂಡಿಕೇಟ್ ಬ್ಯಾಂಕ್ ಪ್ರಸ್ತುತಪಡಿಸುತ್ತಿದೆ ಸುವರ್ಣಾವಕಾಶ ಆಟೋ ಎಕ್ಸ್ಪೋ 2018. ವೀಕ್ಷಿಸಿ. ನಮಸ್ಕಾರ ವೀಕ್ಷಕರೇ, ಸೇಂಟ್ ಆಟೋ ಎಕ್ಸ್ಪೋ 2018 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ನಮ್ಮ ಮಂಗಳೂರು ಆಗಿರ್ಬೋದು, ಉಡುಪಿ ಜಿಲ್ಲೆಗಳಲ್ಲಿ ಹಲವು ಮೇಳಗಳು ಸಾಕಷ್ಟು ಸಲ ಬಂದು ಹೋಗಿದೆ, ಸಾಕಷ್ಟು ಸಕ್ಸಸ್ಗಳನ್ನು ಕೂಡ ಕಂಡಿದೆ. ಅದೇ ರೀತಿ ಸೇಂಟ್ ಆಟೋ ಎಕ್ಸ್ಪೋ 2018 ಇದು ಮತ್ತೆ ಬರ್ತಾ ಇರುವಂಥದ್ದು. ಸತತ 3ನೇ ಬಾರಿಗೆ ಇದೀಗ ಉಡುಪಿ ಜಿಲ್ಲೆಗೆ ಕಾಲಿಟ್ಟಿದೆ. MGM ಗ್ರೌಂಡ್ ಉಡುಪಿಯಲ್ಲಿ ನಾಳೆಯಿಂದ ಅದು ಆರಂಭ ಆಗ್ತಾ ಇದೆ. 10 ಗಂಟೆಯಿಂದ ಸಂಜೆ 7 ಗಂಟೆಯ ತನಕ ಈ ಮೇಳ ಅಲ್ಲಿ ಮೇಳೈಸಲಿದೆ. ಇದಕ್ಕೆ ಸಾಕಷ್ಟು ಡೀಲರ್ಸ್ಗಳು ಕೂಡ ಬರ್ತಾರೆ. ಸಾಕಷ್ಟು ಕಾರಿನ ಒಂದು ಡೀಲರ್ಸ್ಗಳು ಏನಿದ್ದಾರೆ ಅಲ್ಲಿಗೆ ಬಂದು ಜನರಿಗೆ ಉತ್ತಮ ರೀತಿಯಂಥ ಒಂದು ಸೇವೆಯನ್ನು ಕೊಡಲಿಕ್ಕಿದ್ದಾರೆ. ನೀವು ಕೂಡ ಬರ್ಬೋದು, ಅದರಲ್ಲಿ ಜಾಯಿನ್ ಆಗ್ಬೋದು. ನಿಮಗೆ ಯಾವುದು ಇಷ್ಟವಾಗಿರುವ ಕಾರನ್ನು ನೀವು ಪರ್ಚೇಸ್ ಮಾಡ್ಬೋದು. ಇದರ ಜೊತೆಗೆ ಹಳೆ ಕಾರಿನ ಜೊತೆಗೆ ಹೊಸ ಕಾರಿನೊಂದಿಗೆ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಸುವರ್ಣ ಅವಕಾಶವನ್ನು ಸಿಂಡಿಕೇಟ್ ಬ್ಯಾಂಕ್ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಹಾಗಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇರ್ಬೋದು. ಏನೇನು ಆಫರ್ಗಳಿಟ್ಟಿದ್ದಾರೆ, ಏನೆಲ್ಲ ವ್ಯವಸ್ಥೆ ಇದೆ, ಏನೆಲ್ಲ ಅದಕ್ಕೆ ಒಂದು ಶುಲ್ಕ ಆಗಿರ್ಬೋದು, ಏನೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ, ರಿಯಾಯಿತಿ ದರದಲ್ಲಿ ಏನೇನು ಕೊಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆ ಚರ್ಚೆ ನಡೆಸೋಕಿದೆ. ಸ್ವತಃ ಸಿಂಡಿಕೇಟ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿರುವ ಭಾಸ್ಕರ್ ಹಂದೆ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಅದೇ ತರ ರೀಜನಲ್ ಮ್ಯಾನೇಜರ್ ಆಗಿರುವ ನಟರಾಜ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಅದೇ ರೀತಿ ಬ್ರಹ್ಮಗಿರಿಯ ಬ್ರಾಂಚ್ ಮ್ಯಾನೇಜರ್ ಆಗಿರುವ ಅರ್ಚನಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಮೇಡಮ್, ವೆಲ್ಕಮ್ ಟು ದಿ ಶೋ. ಅದೇ ರೀತಿ ಈಗಾಗಲೇ ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುವ ರುದ್ರೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಇನ್ನು ರೀಜನ್ ಆಫೀಸರ್ ಆಗಿರುವ ತನುಶ್ರೀ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಮೇಡಮ್, ವೆಲ್ಕಮ್ ಟು ದಿ ಶೋ. ಮೊದಲೇ ಆಗಿ ಸರ್, ನಿಮಗೆ ಜನರಲ್ ಮ್ಯಾನೇಜರ್ ಆಗಿದ್ದೀರಾ ಸಿಂಡಿಕೇಟ್ ಬ್ಯಾಂಕಿನದ್ದು, ಸಾಕಷ್ಟು ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ 3ನೇ ಬಾರಿಗೆ ಇದನ್ನು ಕಂಡಕ್ಟ್ ಮಾಡ್ತಿದ್ದೀರಾ. ಸೊ ನಿಮ್ಮ ಅಭಿಪ್ರಾಯ ಏನು ಸರ್ ಇದರ ಬಗ್ಗೆ? ಈಗ ಸಿಂಡಿಕೇಟ್ ಬ್ಯಾಂಕು ಸತತವಾಗಿ 3ನೇ ಬಾರಿಗೆ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಾಳೆಯಿಂದ ಮೊದಲುಗೊಂಡು 2 ದಿನಗಳವರೆಗೆ ನಡೆಯಲಿದೆ. ಇದರಲ್ಲಿ ಮಣಿಪಾಲ ವಲಯ ಕಚೇರಿಯ ಅಧೀನದಲ್ಲಿ ಬರುವಂತಹ 6 ರೀಜನ್ಗಳು, ಪ್ರಾಂತೀಯ ಕ್ಷೇತ್ರೀಯ ಕಾರ್ಯಾಲಯಗಳಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು 450 ಶಾಖೆಗಳಿಗೆ ನಾವು ಇದನ್ನು ತಿಳಿಸಿದ್ದೇವೆ. ಇವತ್ತಿನ ದಿನ ಸಾಕಷ್ಟು ಮಂದಿ ಕಾರುಗಳನ್ನು ಹೊಂದುವಂತಹ ಒಂದು ಕೆಪ್ಯಾಸಿಟಿಯನ್ನು ಹೊಂದಿದ್ದಾರೆ. ಅವರ ಇನ್ಕಮ್ ಏನಿದೆ, ಆದಾಯ ಏನಿದೆ, ಅವರಿಗೆ ಒಂದು ಕಾರನ್ನು ತಗೊಳ್ಳುವಂತಹ ಅಥವಾ ಕಾರ್ ಲೋನನ್ನು ತಗೊಳ್ಳುವಂತಹ ಒಂದು ಕೆಪ್ಯಾಸಿಟಿ ಬಂದಿದೆ ತುಂಬ ಜನರಿಗೆ. ಸೊ ಈ ನಿಟ್ಟಿನಲ್ಲಿ ಸಿಂಡಿಕೇಟ್ ಬ್ಯಾಂಕ್ ವಿಶೇಷತವಾಗಿ ಸಿಂಡ್ ವಾಹನ್ ಅನ್ನುವಂಥ ಒಂದು ಪ್ರಾಡಕ್ಟನ್ನು ಮೊದಲಿನಿಂದಲೂ ಮಾಡ್ಕೊಂಡು ಬಂದಿದೆ. ಇದು ನಮ್ಮ ಉಡುಪಿ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಆಲ್ ಇಂಡಿಯಾ ಬೇಸಿಸ್ನಲ್ಲಿ ಇದೊಂದು ಬಹಳ ಪ್ರಸಿದ್ಧವಾದಂತಹ ಒಂದು ಪ್ರಾಡಕ್ಟ್. ಇದು ಸಿಂಡ್ ವಾಹನ್ ಅನ್ನೋಂಥ ಒಂದು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಸಾಧಾರಣ ಇದುವರೆಗೆ ಹೆಚ್ಚು ಕಡಿಮೆ ಅಂದಾಜು 3,000 ಕೋಟಿವರೆಗೆ ಆಲ್ ಇಂಡಿಯಾ ಬೇಸಿಸ್ನಲ್ಲಿ ನಾವು ಆಲ್ರೆಡಿ ವಾಹನ ಲೋನ್ಗಳನ್ನು ಕೊಡ್ತಾ ಇದ್ದೇವೆ. ಈ ಒಂದು ಮೇಳ ಮಾಡುವ ಉದ್ದೇಶ ಏನಂತ ಹೇಳಿದರೆ, ಸಾಕಷ್ಟು ಜನರಿಗೆ ವಾಹನಗಳ ಬಗ್ಗೆ ಮಾಹಿತಿಯಾಗಲಿ, ವಾಹನಗಳ ಮೇಲಿನ ಸಾಲಗಳ ಮೇಲಿನ ಮಾಹಿತಿಯಾಗಲಿ ಹೆಚ್ಚು ರೀತಿಯಲ್ಲಿ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಡೀಲರ್ಸು ಮತ್ತು ಬ್ಯಾಂಕ್ನವರು ಒಟ್ಟು ಸೇರಿ ಒಂದು ಜಾಗದಲ್ಲಿ ಕೂಡಿ ಆ ಕಾರಿನ ಬಯಕೆ ಇರುವವರು, ತಮ್ಮ ಫ್ಯಾಮಿಲಿಯ ಜೊತೆಗೆ ತಾವು ಕಾರಲ್ಲಿ ಹೋಗಬೇಕು ಅನ್ನುವಂಥ ಬಯಕೆ ಇರುವವರು ಅದನ್ನು ಸಾಕಾರಗೊಳಿಸಲಿಕ್ಕೆ ಸಿಂಡಿಕೇಟ್ ಬ್ಯಾಂಕ್ನವರು ಸಾಲ ರೂಪದಲ್ಲಿ ಎಲ್ಲರಿಗೂ ಹೈ ಎಂಡ್ ಕಾರ್ಸ್ ತೊಗೊಳ್ಳಿಕ್ಕೆ ಇಮ್ಮಿಡಿಯೇಟಾಗಿ ಅವರ ಹತ್ರ ಅಷ್ಟು ಕಾಸಿರುವುದಿಲ್ಲ. ಆವಾಗ ಸಿಂಡಿಕೇಟ್ ಬ್ಯಾಂಕ್ನವರು ಮುಂದೆ ಬಂದು ಅವರು 15% ಅವರು ಹಾಕ್ಕೊಂಡ್ರೆ 85% ಆನ್ ರೋಡ್ ಪ್ರೈಸ್ ಏನಿದೆ ಅದರವರೆಗೆ ಸಿಂಡಿಕೇಟ್ ಬ್ಯಾಂಕು ಸಾಲವನ್ನು ಕೊಡುವ ವ್ಯವಸ್ಥೆ ಇದೆ. ಇದರಲ್ಲಿ ಹೆಚ್ಚಿನ ಜನರಿಗೆ ಈ ಮಾಹಿತಿ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಒಂದು ಕಡೆ ಕೂಡಿ ಒಂದು ಮೇಳದ ಥರದ ಮಾಡಿದರೆ ಹೆಚ್ಚಿನ ಜನರಿಗೆ ಇದರ ಲಾಭ ತಗೊಳ್ಳುವಂಥ ಒಂದು ಅವಕಾಶ ಇರ್ತದೆ ಅನ್ನೋ ದೃಷ್ಟಿಯಿಂದ ಈ ಸಿಂಡ್ ಆಟೋ ಎಕ್ಸ್ಪೋ ಉಡುಪಿ 2018
ನಾವು ಆಚರಿಸ್ತಾ ಇದ್ದೇವೆ. ಓಕೆ ವೀಕ್ಷಕರೇ, ಈಗಾಗಲೇ ಸಿಂಡಿಕೇಟ್ ಬ್ಯಾಂಕ್ ಅಂದ್ರೆ ಎಲ್ಲರಿಗೂ ಗೊತ್ತಿರಬಹುದು, ಅತಿ ಒಂದು ರಿಯಾಯಿತಿ ದರದಲ್ಲಾಗಿರ್ಬೋದು, ಜನರಿಗೆ ಒಳಿತಾಗುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಅದು ಮಾಡ್ಕೊಂಡು ಬರ್ತಾ ಇದೆ. ಸತತವಾಗಿ ಈ ರೀತಿಯ ಕೆಲಸಗಳನ್ನು ಮಾಡೋದ್ರಿಂದ ಜನರಿಗೆ ಕೂಡ ಅದು ಉತ್ತಮ ಫಲಗಳನ್ನು ನೀಡ್ತಾ ಇದೆ. ಸೊ ಈ ಒಂದು ಆಟೋ ಎಕ್ಸ್ಪೋ 2018 ಏನನ್ನ ಪ್ರಸ್ತುತಪಡಿಸ್ತಿದ್ದಾರೆ ಸಿಂಡಿಕೇಟ್ ಬ್ಯಾಂಕ್, ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ರೀಜನಲ್ ಮ್ಯಾನೇಜರ್ ಆಗಿರುವಂತಹ ನಟರಾಜ್ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಸರ್, ಯಾವ ರೀತಿ ಇರುತ್ತೆ ಈ ಆಟೋ ಎಕ್ಸ್ಪೋ 2018 ಅನ್ನೋದು? ಈ ಒಂದು ಸಿಂಡ್ ಆಟೋ ಎಕ್ಸ್ಪೋ ಅಂತ ಏನು ಮಾಡ್ತಾ ಇದ್ದೀವಿ ನಾವು, ಇದರಲ್ಲಿ 14 ಜನ ಡೀಲರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ನಮ್ಮ ಒಂದು ಸಿಂಡಿಕೇಟ್ ಬ್ಯಾಂಕಿನ ಒಂದು ಲೋನ್ ಕೌಂಟರ್ ಅಂತಲೂ ಮಾಡಿದ್ದೇವೆ ನಾವು. ಕಸ್ಟಮರ್ಸ್ ಯಾರು ಬರ್ತಾರೆ ಅವರೆಲ್ಲ ಅವ್ರಿಗೆ ಬೇಕಾದಂಥ ಒಂದು ಮಾಡೆಲನ್ನು ನೋಡಿಬಿಟ್ಟು ಅವರಿಗೆ ಇಮಿಡಿಯೇಟಾಗಿ ಅವ್ರಿಗೆ ಏನಾದರೂ ಲೋನಿನ ಒಂದು ಅವಶ್ಯಕತೆ ಇದ್ದರೆ ನಾವು ಅವರಿಗೆ ಲೋನ್ ಕೌಂಟರ್ ಅಂತ ಏನು ಮಾಡಿದ್ದೀವಿ ಅಲ್ಲಿ ಕರ್ಕೊಂಡೋಗಿ ಅವರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅದೆಲ್ಲ ನೋಡಿಬಿಟ್ಟು ಸಿಬಿಲ್ ರೇಟಿಂಗ್ ತೆಗಿತೇವೆ. ಅವ್ರದ್ದು ಸಿಬಿಲ್ ರೇಟಿಂಗ್ ಎಲ್ಲ ಸರಿ ಇದ್ದರೆ ಇಮಿಡಿಯೇಟಾಗಿ ಅವರಿಗೆ ಒಂದು ಸ್ಯಾಂಕ್ಷನ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು, ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನನ್ನು ಕೊಡ್ತೇವೆ ನಾವು. ಆ ಸ್ಯಾಂಕ್ಷನ್ ಲೆಟರ್ನ ಅವ್ರು ತೊಗೊಂಡು ಅವರಿಗೆ ಹತ್ತಿರವಾದಂಥ ಒಂದು ಶಾಖೆಗೆ, ನಮ್ಮ ಸಿಂಡಿಕೇಟ್ ಬ್ಯಾಂಕು 84 ಶಾಖೆಗಳು ಹೊಂದಿದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ. ಸೊ 84 ಶಾಖೆಗೆ ಅವ್ರಿಗೆ ಹತ್ತಿರವಾದಂಥ ಒಂದು ಶಾಖೆಗೆ ಹೋಗಿ ಈ ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಲೆಟ್ರನ್ನು ತೋರಿಸಿದಾಗ ಅಲ್ಲಿ ನಮ್ಮ ಬ್ರಾಂಚ್ ಮ್ಯಾನೇಜರ್ ಅದಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ಯಾಕೆಂದರೆ ನಾವೇ ಮಾಡಿದಂಥ ಒಂದು ಆಟೋ ಎಕ್ಸ್ಪೋ ಇದು, ಅದಕ್ಕೆ ಅವರು ಆದ್ಯತೆಯನ್ನು ಕೊಟ್ಟು ಆದಷ್ಟು ಬೇಗ ಒಂದು ಲೋನನ್ನು ಸ್ಯಾಂಕ್ಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಆಟೋ ಎಕ್ಸ್ಪೋದಿಂದ ಮಾಡಿದ್ದೇವೆ ನಾವು. ಓಕೆ ಸರ್, ಈಗ ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಗಿ ಈ ಒಂದು ಆಟೋ ಎಕ್ಸ್ಪೋ 2008 ಏನಿದೆ ಸಿಂಡ್ ಪ್ರಸ್ತುತಪಡಿಸ್ತಾ ಇರುವಂಥದ್ದು, ಸೊ ಈ ನಿಟ್ಟಿನಲ್ಲಿ ಅದರ ಒಂದು ಪಾತ್ರ ಹೇಗಿರುತ್ತೆ? ಯಾಕಂದ್ರೆ ಎಲ್ಲ ಬ್ಯಾಂಕ್ಗಳು ಇದನ್ನ ಪ್ರಸ್ತುತಪಡಿಸೋದಿಲ್ಲ, ಮುಖ್ಯವಾಗಿ ಸಿಂಡಿಕೇಟ್ ಬ್ಯಾಂಕ್ ಇದನ್ನ ಪ್ರಸ್ತುತಪಡಿಸ್ತಿದೆ. ಇದರ ನಿಜವಾದ ಉದ್ದೇಶ ಏನು ಆಗಿದ್ರೆ ಅಂತ? ತಮಗೆಲ್ಲ ಗೊತ್ತಿರೋ ಹಾಗೆ ಸಿಂಡಿಕೇಟ್ ಬ್ಯಾಂಕ್ ಈ ಉಡುಪಿಯಲ್ಲಿ ಜಿಲ್ಲಾ ಅಗ್ರಣೀಯ ಬ್ಯಾಂಕ್, ಲೀಡ್ ಡಿಸ್ಟ್ರಿಕ್ಟ್ ಬ್ಯಾಂಕ್. ಸೊ ನಮ್ಮದು ನೆಟ್ವರ್ಕ್ ಅಂತ ಏನು ಕಳಿತೀವಿ, ನಮ್ಮಲ್ಲಿ 84 ಶಾಖೆಗಳಿವೆ. 84 ಶಾಖೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಹಕರಿಗೂ ಸಹ ಒಂದು ಉತ್ತಮ ಸೇವೆ ಸಲ್ಲಿಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ 14 ಜನ. ಓಕೆ ಸರ್, ಮುಂದುವರಿಸಿ ಸರ್. ಅದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾನು ಗೊಂಗಳ್ಳಿಯಿಂದ ಇಬ್ರಾಹಿಂ ಅಂತ ಹೇಳಿ. ಓಕೆ, ಇವಾಗ ನಾಳೆ ಸಿಂಡ್ ಮೇಳ ಆರಂಭ ಆಗ್ತಾ ಇದೆ. ನಾಳೆ ಬೆಳಿಗ್ಗೆ 10 ರಿಂದ 7 ಗಂಟೆ ತನಕ ಇದೆ. ನೀವು ವಾಹನ ಖರೀದಿಸಬೇಕು ಅಂತ ಏನಾದರೂ ಪ್ಲಾನ್ ಮಾಡಿದ್ರೆ ಸ್ವತಃ ಆ ಬ್ಯಾಂಕ್ ಅವರು ನಮ್ಮ ಜೊತೆಗಿದ್ದಾರೆ. ನಿಮಗೆ ಇದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಈಗ ಜನರಲ್ ಮ್ಯಾನೇಜರ್ ಆಗಿರುವಂತಹ ಭಾಸ್ಕರ್ ಹಂದೆ ಅವರಿದ್ದಾರೆ, ಅವ್ರ ಜೊತೆ ಕೇಳಿ ತಿಳ್ಕೋಬಹುದು ಸರ್. ಸರ್, ನಮಸ್ಕಾರ, ಹೇಳಿ. ನನಗೆ ವೆಹಿಕಲ್ ಲೋನ್ ಮಾಡ್ಬೇಕು ಉಂಟು. ಅದೇ ಯಾವ ರೀತಿ ಪ್ರೊಸೆಸ್ ಸರ್? ಅದು ಅಂದ್ರೆ IT ರಿಟರ್ನ್ ಮಾಡಿದ್ದೇನೆ. ಮತ್ತೆ ಇಂಟ್ರೆಸ್ಟ್ ಎಲ್ಲ ಯಾವ ರೀತಿ ಅಂತ ಹೇಳಿ ಕೇಳೋದು. ವೆಹಿಕಲ್ ಲೋನ್ ಆದ್ರೆ 10 ಲಕ್ಷ ಒಳಗಾದ್ರೆ ಹೇಗೆ, ಒಂದು 5 ಲಕ್ಷ ಒಳಗೆ ಯಾವ ರೀತಿ ಇಂಟ್ರೆಸ್ಟ್ ಅದ? ನೀವು 4 ವೀಲರ್ ತಗೊಳ್ಳುವಂಥದ್ದಾ? 4 ವೀಲರ್, ಹೌದು. ಅದಕ್ಕೆ ಮಾಹಿತಿಗಾಗಿ ಈಗ ನನ್ನ ಹತ್ರ ಅರ್ಚನಾ ಕೂತಿದ್ದಾರೆ, ಅವರು ನಿಮಗೆ ಸ್ಪಷ್ಟ ಮಾಡಿ ಇದರ ಬಗ್ಗೆ ಹೇಳ್ತಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ. ಓಕೆ, ನೀವು ನಾನ್ ಸ್ಯಾಲರಿಡ್ ಅಲ್ವಾ ಸರ್? ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಾನಂದ್ರೆ ಇದು ಕಮರ್ಷಿಯಲ್, ಇದಕ್ಕೆ ಎಲ್ಲ ಬೋರ್ಡಿಗೆ ಎಲ್ಲೋ ಬೋರ್ಡ್ ವೆಹಿಕಲ್ ಕಮರ್ಷಿಯಲ್ ಯೂಸ್ಗೋಸ್ಕರ. ಓಕೆ, IT ರಿಟರ್ನ್ ಇದೆಯಾ ಸರ್ ನಿಮ್ಮ ಹತ್ರ? ಯಾವ್ದಾ? IT ರಿಟರ್ನ್ ಫೈಲ್ ಮಾಡಿದಿರಲ್ವಾ? ಹೌದು. ಓಕೆ, ಅದು ಆಧಾರ್ ಕಾರ್ಡ್ ಕಾಪಿ ಬೇಕಾಗುತ್ತೆ, ಮತ್ತೆ ಪ್ಯಾನ್ ಕಾರ್ಡ್ ಕಾಪಿ ಬೇಕಾಗುತ್ತೆ ಸರ್. ಅದನ್ನ ತಕೊಂಡ್ ಬರ್ಬೇಕು. ಮತ್ತೆ ನೀವು ಕಮರ್ಷಿಯಲ್ ಯೂಸ್ಗೆ ಅಂತ ಹೇಳಿದ್ರೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡಬೇಕು. ನಿಮ್ಗೆ ಎಷ್ಟು ವರ್ಷ ನಿಮ್ಗೆ ರೀಪೇಮೆಂಟ್ ಪೀರಿಯಡ್ ಬೇಕಾಗುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿ ಅಷ್ಟು ವರ್ಷದ ಪ್ರಾಜೆಕ್ಟ್ ರಿಪೋರ್ಟ್ ಒಂದು ತಕೊಂಡ್ ಬರ್ಬೇಕು ಸರ್. ಅಲ್ಲ ಸರ್, ಮೇಡಮ್ ಒಂದ್ ನಿಮಿಷ. ನಾನೀಗ ಒಂದೇಳಿ 7 ವರ್ಷದ ಪ್ರಾಜೆಕ್ಟ್ ಮಾಡಿ ಅದು 5 ವರ್ಷಕ್ಕೆ 2ನೇ ಟರ್ಮ್ ಕಂತು ಕೊಡ್ತಾರಾ ನೀವು? ಅದು ನೀವು ಯಾವಾಗ ಸಹ ಕ್ಲೋಸ್ ಮಾಡ್ಬೋದು ಸರ್. ನಮ್ಮಲ್ಲಿ ಯಾವ ಲೋನಿಗೆ ಸಹ ಪ್ರೀ ಕ್ಲೋಷರ್ ಪೆನಾಲ್ಟಿ ಅಂತ ಇರುವುದಿಲ್ಲ. ನೀವು 7 ಇಯರ್ಸ್ಗೆ ಲೋನ್ ತಕೊಂಡು ಅದು 1 ಇಯರ್ 2 ಇಯರ್ ಅಲ್ಲಿ ಸಹ ಕ್ಲೋಸ್ ಮಾಡ್ಬೋದು. ಸರಿ ಸರ್. ಮತ್ತೆ ಇಂಟ್ರೆಸ್ಟ್ ಹೇಗೆ ಸರ್ ಮೇಡಮ್? ಸರ್, ಇಂಟ್ರೆಸ್ಟ್ ನಮ್ದು ವೆರಿ ಕಾಂಪಿಟೇಟಿವ್ ರೇಟ್ ಅಲ್ಲಿ ಇದೆ ಸರ್. ನಿಮ್ದೀಗ 10 lakhs ಒಳಗಡೆ ಇರುವುದಂದ್ರೆ ನಮ್ದು ಮುದ್ರಾ ಅಂತ ಸ್ಕೀಮ್ ಇದೆ. ಅದರಲ್ಲಿ ವೆರಿ ಕಾಂಪಿಟೇಟಿವ್ ರೇಟ್ ಅಲ್ಲಿ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಾವು ಕೊಡ್ತೀವಿ. ಅಲ್ಲ ಆಗಲ್ಲ, ಹೇಗೆ ಇಂಟ್ರೆಸ್ಟ್ ಕೇಳ್ತಾ ಇರೋದು? ಯಾಕಂತ ಹೇಳಿದ್ರೆ ನಾನೀಗ ಒಂದು ಸ್ಕೀಮ್ ಯಾವ್ದೋ ಒಂದು ಸ್ಕೀಮ್ ಇದು ಮಾಡಿದ್ರೆ, ಈಗ ಒಂದೆಡೆ ಯಾವ್ದು ನಮ್ಮ ನಿಗಮದಿಂದ ಯಾವ್ದಾದ್ರು ನಮ್ಗೆ ನಿಗಮದಿಂದ ಸಹಾಯಧನ ಸಿಕ್ಕಿ ಅದರ ನಂತರ ಉಳಿದ ಅಮೌಂಟ್ ಅನ್ನು ಕೊಡಿದ್ರೆ ಅದು ಇಂಟ್ರೆಸ್ಟ್ ಎಷ್ಟು ಕೊಡ್ತಾರೆ ಅಂತ ಕೇಳೋದು ಸರ್. ನಮ್ದು MCLR 8.80 ಇದೆ, ಪ್ಲಸ್ 1.25 ರೇಟ್ ಅಲ್ಲಿ ಇಂಟ್ರೆಸ್ಟ್ ಕೊಡ್ತಾ ಇದೀವಿ ಸರ್ ನಾವು. ಅದು ಎಷ್ಟು ಮೇಡಮ್? 8.80 ನಮ್ದು MCLR ಪ್ಲಸ್ 1.25 ಅದು ರೇಟ್ ಆಫ್ ಇಂಟ್ರೆಸ್ಟ್ ಆಗಿರುತ್ತೆ. ಮತ್ತು ಅದು ಫ್ಲೋಟಿಂಗ್ ರೇಟ್ ಅಲ್ಲಿ ಇರುತ್ತೆ ಸರ್, ಫಿಕ್ಸ್ಡ್ ಆಗಿರೋದಿಲ್ಲ. MCLR ಚೇಂಜ್ ಆದಾಗೆ ಆಗ್ತದೆ. ಓಕೆ, ಓಕೆ 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 ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಇಲ್ಲಿ ನಾಳೆ ಉಡುಪಿನಲ್ಲಿ
2 ದಿನಗಳ ಮಟ್ಟಿಗೆ ನಮ್ಮ ಎಕ್ಸ್ಪೋ ಇದೆ. ಇದರಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮದೇ ಆದ ಸಿಬ್ಬಂದಿ ವರ್ಗದವರು ಅಲ್ಲಿ ಇರ್ತಾರೆ. ಹೌದು, ಉಡುಪಿ MGM ಗ್ರೌಂಡ್ಸ್ನಲ್ಲಿ ನಾಳೆ ನಾಡಿದ್ದು 2 ದಿನ ನಮ್ಮದು ಸಿಂಡ್ ಆಟೋ ಎಕ್ಸ್ಪೋ ಅಂತ ಇರುತ್ತೆ. ಅದರಲ್ಲಿ 14 ವಿವಿಧ ಡೀಲರ್ಗಳು ಬರ್ತಾರೆ. ಆಯ್ತಾ, ನಿಮಗೆ ಯಾವ ಥರದ ವಾಹನ ಬೇಕು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಬಂದು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಬಹುದು. ಧನ್ಯವಾದಗಳು ಇಬ್ರಾಹಿಂ ಅವರೇ. ಓಕೆ, ಇಬ್ರಾಹಿಂ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ವೀಕ್ಷಕರೇ, ನಿಮಗೆ ವಾಹನ ಖರೀದಿಸಬೇಕು ಅನ್ನುವ ಆಸೆ ಇದ್ರೆ ಅಥವಾ ಕನಸಿದ್ರೆ ದಯಮಾಡಿ ನಾಳೆ ಉಡುಪಿಯಲ್ಲಿರುವಂತಹ MGM ಗ್ರೌಂಡ್ಗೆ ಭೇಟಿ ಮಾಡಿ. ಅಲ್ಲೂ ಕೂಡ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಸಿಂಡಿಕೇಟ್ ಬ್ಯಾಂಕ್ ಅವರು. ಅಲ್ಲಿಯ ಸಿಬ್ಬಂದಿಗಳಲ್ಲಿರ್ತಾರೆ. ನಿಮ್ಮ ಎಂತಹ ಒಂದು ಗೊಂದಲಗಳಿದ್ರು ಅಲ್ಲಿ ನಿಮಗೆ ಅದಕ್ಕೊಂದು ಉತ್ತರ ಕೂಡ ಸಿಗುವಂಥದ್ದು. ಇದರ ಜೊತೆಗೆ ನೀವು ವಾಹನವನ್ನ ಕೂಡ ಖರೀದಿಸಿಕೊಳ್ಬಹುದು. ಮೇಡಮ್, ಈಗ ನಿಮಗೆ ಕೇಳುವಂತಹ ಪ್ರಶ್ನೆ ಕೇಳ್ತೀನಿ ಮೇಡಮ್. ಈಗಾಗಲೇ ಹೇಳ್ತಾ ಇದ್ರಿ ಯಾವ ತರ ಇರುತ್ತೆ ಅನ್ನೋದನ್ನ. ಹೌದು, ನಾನು ಮೊದಲೇ ಹೇಳಿದ ಹಾಗೆ 84 ಶಾಖೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಹಕರಿಗೂ ಸಹ ಒಂದು ನೆರವಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಸಿಂಡ್ ಆಟೋ ಎಕ್ಸ್ಪೋವನ್ನು ಹಮ್ಮಿಕೊಳ್ತಾ ಇದ್ದೇವೆ. 14 ಜನ ಡೀಲರ್ಗಳಿದ್ದಾರೆ. ಸೊ 14 ಕೌಂಟರ್ಗಳಿರುತ್ತೆ. ಮತ್ತು ಎಲ್ಲ ಕೌಂಟರ್ಗಳು ಸಹ ನಮ್ಮ ಬ್ಯಾಂಕಿನ 2-3 ಜನ ಸಿಬ್ಬಂದಿಗಳಿರ್ತಾರೆ. ಗ್ರಾಹಕರು ಬಂದರೆ ಅಲ್ಲಿ ತಮ್ಮ ಆಯ್ಕೆಯ ತಮ್ಮ ನೆಚ್ಚಿನ ಕಾರನ್ನು ನೋಡಬಹುದು, ಮತ್ತೆ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಸಹ ಪಡಿಬಹುದು. ಮತ್ತೆ ನಮ್ಮ ರೀಜನಲ್ ಮ್ಯಾನೇಜರ್ ಹೇಳಿದಿರೋ ಹಾಗೆ ಅಲ್ಲೇ ಸಹ ನಾವು ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಕೊಡುವಂತ ವ್ಯವಸ್ಥೆಯನ್ನು ಸಹ ಅಲ್ಲಿ ನಾವು ಮಾಡಿ. ಓಕೆ ಮೇಡಮ್, ಈಗ ಕಾಲರ್ ಕೇಳಿದಂತ ಪ್ರಶ್ನೆ ಇದೆ, ಏನೆಲ್ಲ ಫೀಚರ್ಸ್ ಇರುತ್ತೆ, ಯಾವತ್ತ ಇರುತ್ತೆ, ಪ್ರೊಸೀಜರ್ ಏನಿದೆ ಅದು ಅವರಿಗೆ ಗೊತ್ತಿಲ್ಲ ಇಲ್ಲಿ ತನಕ. ಸೊ ನಾಳೆ ಬಂದು ಗೊತ್ತಾಗುತ್ತೆ. ಸೊ ಇವತ್ತೇ ಹೇಳಿದ್ರೆ ನಾಳಿನ ಆ ಒಂದು ಸಿಚುವೇಶನ್ ಹೇಗಿರುತ್ತೆ ಅನ್ನೋದು ಅವರಿಗೆ ಕ್ಲಾರಿಟಿ ಸಿಗುತ್ತೆ. ಈ ನಿಟ್ಟಿನಲ್ಲಿ ಏನೇನ್ ಇರುತ್ತೆ ನಾಳೆಯ ಆ ಒಂದು ಮೇಳದಲ್ಲಿ ಅನ್ನೋದು. ನಾವು ಯೂಶಲಿ ಇದನ್ನು ಮಾಡ್ತಿರೋದು ಸಿಂಡ್ ವಾಹನ್ ಅಂತ ಆ ಪ್ರಾಡಕ್ಟನ್ನು ಫೀಚರ್ ಮಾಡಲಿಕ್ಕೆ. ಅದು ಪರ್ಸ್ನಲ್ ಯೂಸಿಗೆ. ಓಕೆ, ಕಮರ್ಷಿಯಲ್ ವೆಹಿಕಲ್ ಬೇಕಾದರೆ ಸಹ ಅದು MSME ನಮ್ಮ ಅಂಡರಲ್ಲಿ ನಾವು ಸ್ಕೀಮಲ್ಲಿ ಲೋನನ್ನು ಕೊಡ್ತೀವಿ. ಈಗ ಸಿಂಡ್ ವಾಹನಲ್ಲಿ ಹೇಳಬೇಕಂತ ಹೇಳಿದರೆ ಸ್ಯಾಲ್ರಿಡ್ ನಾನ್ ಸ್ಯಾಲ್ರಿಡ್ ಇಬ್ಬರಿಗೆ ಸಹ ನಾವು ಲೋನ್ ಕೊಡ್ತಾ ಇದ್ದೀವಿ. ಈಗ ಸ್ಯಾಲ್ರಿಡ್ ಕ್ಲಾಸ್ ಅವ್ರು ಬರೋದಾದರೆ ಅವರದ್ದು ಸ್ಯಾಲ್ರಿ ಸರ್ಟಿಫಿಕೇಟ್ ತೊಗೊಂಡು ಬರಬೇಕು. ಅಲಾಂಗ್ ವಿತ್ ದಟ್ ಅವರು ಸ್ಯಾಲ್ರಿ ಸ್ಟೇಟ್ಮೆಂಟನ್ನು ತೊಗೊಂಡ್ಬರ್ಬೇಕಾಗತ್ತೆ. ನಮ್ಮಲ್ಲಿ ಅಕೌಂಟ್ ಇದ್ದರೆ ಅಕೌಂಟ್ ನಂಬರನ್ನು ಸಹ ತೊಗೊಂಡು ಬಂದರೆ ಒಳ್ಳೆಯದು. ಬೇರೆ ಕಡೆ ಅಕೌಂಟ್ ಇದ್ದವ್ರು ಸಹ ನಾನ್ ಕಸ್ಟಮರ್ ಸಹ ಬಂದು ಲೋನನ್ನು ತಗೊಳ್ಬೋದು. ಅಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಅದ್ರ ಬಗ್ಗೆ. ನಂತರ 85% ಆಫ್ ದ ಆನ್ ರೋಡ್ ಕಾಸ್ಟ್ ಏನಿದೆ ಅದ್ರ ಮೇಲೆ ನಾವು ಲೋನ್ ಕೊಡ್ತೀವಿ. ಓಕೆ, ದೆನ್ ಆಕ್ಸೆಸರೀಸ್ ಅವರು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಮ್ಯಾಕ್ಸಿಮಮ್ ಆಕ್ಸೆಸರಿ ಬಗ್ಗೆ 10,000 ರೂಪೀಸ್ ನಾವು ಆಕ್ಸೆಸರಿ ಮೇಲೆ ಲೋನ್ ಕೊಡ್ತಾ ಇದ್ದೇವೆ. ಅವ್ರು ಬರಬೇಕಾದ್ರೆ ಅವ್ರದ್ದು ಸ್ಯಾಲ್ರಿ ಸರ್ಟಿಫಿಕೇಟ್ ತೊಗೊಂಡು ಬರ್ಬೇಕು ನಾನು ಹೇಳಿದಾಗೆ. ಮತ್ತು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಫೋಟೋವನ್ನು ತೊಗೊಂಡು ಬರಬೇಕಾಗತ್ತೆ. ಅದನ್ನು ವೆರಿಫೈ ಮಾಡಿ ನಾವು ಅವರದ್ದು ಸಿಬಿಲ್ ನೋಡ್ತೀವಿ. ಸಿಬಿಲಲ್ಲಿ ಈಗ ಅವರದ್ದು ಎಷ್ಟು ಸ್ಯಾಲ್ರಿ ಇದೆ, ಗ್ರಾಸ್ ಸ್ಯಾಲ್ರಿ ಎಷ್ಟಿದೆ, ಮತ್ತು ಎಕ್ಸಿಸ್ಟಿಂಗ್ ಏನೆಲ್ಲ ಅವರದ್ದು ಡಿಡಕ್ಷನ್ಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಅವ್ರಿಗೆ ಎಷ್ಟು ಕ್ವಾಂಟಮ್ ಬರುತ್ತೆ ಅಂತ ಅಲ್ಲಿ ಸ್ಪಾಟಲ್ಲೇ ನಾವು ಹೇಳ್ತಾ ಇದ್ದೀವಿ. ಈವನ್ ಈಗ ಸ್ಯಾಲ್ರಿ ನಮ್ಮಲ್ಲೇ ಆಗ್ತಾ ಇದೆ, ಸಿಂಡಿಕೇಟ್ ಬ್ಯಾಂಕಲ್ಲೇ ಸ್ಯಾಲ್ರಿ ಇದೆ, ಪ್ಲಸ್ ಅವರ ಸಿಬಿಲ್ ಸ್ಕೋರ್ ಏನಿದೆ 700 ಎಬೋವ್ ಇದ್ದರೆ ಅವರಿಗೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಹ ನಮ್ಮ ಕನ್ಸೆಷನ್ ಇದೆ, 0.25% ಕನ್ಸೆಷನ್ ಕೊಡ್ತಾ ಇದ್ದೀವಿ. ಓಕೆ ಮೇಡಮ್, ಇನ್ನೊಂದು ವಿಷಯ, ಈಗಾಗಲೇ ಜನರಿಗೆ ನಾಳೆ ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ಉಡುಪಿಯಲ್ಲಾಗಿರ್ಬೋದು ಎಲ್ಲಿಂದಲೂ ಕೂಡ ಬರುವಂತಹ ವ್ಯಕ್ತಿಗಳಿಗೆ ಎಷ್ಟು ವೆಹಿಕಲ್ಸ್ ರಿಲೇಟೆಡ್ ಇರುತ್ತೆ, ಈಗ 2 ವೀಲರ್ಸ್ ಎಷ್ಟಿರುತ್ತೆ ಅಥವಾ ಯಾವುದಿರುತ್ತೆ, 4 ವೀಲರ್ಸ್ ಯಾವ ಥರ ಇರುತ್ತೆ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇರ್ತಾರೆ. ಪರ್ಫೆಕ್ಟ್ ಮೈಂಡ್ ಸೆಟ್ಟಲ್ಲಿ ಬಂದಿರೋದಿಲ್ಲ. ಇವಾಗ ಬಂದು ಕೂಡ ಅವರಿಗೆ ನಾಳೆ ಅದು ಇರುತ್ತಾ ಇಲ್ವಾ ಅನ್ನೊಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಈ ಮಟ್ಟದಲ್ಲಿ ಯಾವ ಥರ ನೀವು ಕ್ಲಾರಿಟಿ ಕೊಡ್ತೀರಾ ಅದಕ್ಕೆ? 4 ವೀಲರ್ಸ್ ಆಗಿರ್ಬೋದು, 2 ವೀಲರ್ಸ್ ಯಾವ ಥರ ಇರುತ್ತೆ ಅನ್ನೋದು. ಓಕೆ ಸರ್, ಈಗ ಟೋಟಲ್ 14 ಡೀಲರ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆದರೆ 13 4 ವೀಲರ್ಸ್ ಇನ್ಕ್ಲೂಡಿಂಗ್ ಫೋರ್ಸ್ ಸಹ ಇದೆ, ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಮತ್ತು 2 ವೀಲರಲ್ಲಿ ರಾಯಲ್ ಎನ್ಫೀಲ್ಡ್ ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. 4 ವೀಲರ್ಸಲ್ಲಿ ಆಲ್ಮೋಸ್ಟ್ ಆಲ್ ಡೀಲರ್ಸ್ ಉಡುಪಿಯಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಸಹ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹೋಂಡಾ, ಹೂಂಡೈ, ಮತ್ತು ಮಾರುತಿ ಮಾಡ್ತಾ ಇದ್ದಾರೆ, ರೆನೋ ಮಾಡ್ತಾ ಇದೆ. ಈವನ್ ಹೈ ಎಂಡ್ ವೆಹಿಕಲ್ ಯಾರಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಈವನ್ ಇನ್ಕ್ಲೂಡಿಂಗ್ BMW, ಆಡಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈವನ್ ಮಹೇಂದ್ರ ಇದೆ, ರೆನೋ ಇದೆ, ಸ್ಕೋಡಾ ಇದೆ. ಓಕೆ ಸರ್, ಈಗ ನಿಮಗೆ ಕೇಳುವಂಥ ಪ್ರಶ್ನೆ, ಜನರಲ್ ಮ್ಯಾನೇಜರ್ ಆಗಿರುವ ನಿಟ್ಟಿನಲ್ಲಿ ಕೇಳುವಂಥ ಪ್ರಶ್ನೆ, ನಮ್ಮ ಈ ಒಂದು ಉಡುಪಿಯಲ್ಲೇ ಸಾಕಷ್ಟು ಬ್ಯಾಂಕ್ಗಳಿದೆ, ಒಂದಲ್ಲ, ಜನರು ಕಾಯ್ತಾ ಇರ್ತಾರೆ ಯಾವ ರೀತಿ ಆ ಬ್ಯಾಂಕ್ ಬಿಟ್ಟರೆ ನಮಗೆ ಇನ್ನೊಂದು ಬ್ಯಾಂಕಲ್ಲಿ ಇಷ್ಟು ಬಡ್ಡಿ ಕಡಿಮೆ ಸಿಗುತ್ತೆ ಅಥವಾ ಇನ್ನು ಈ ಕಡೆ ಲೋನ್ ಚೆನ್ನಾಗಿ ಸಿಗುತ್ತೆ ಅಂತ. ಜನ ಅಲ್ಲಿ ಕೂಡ ಕಾಂಪಿಟೇಷನ್ ಇದ್ದೇ ಇರುತ್ತೆ ಪ್ರತಿಯೊಂದು ಬ್ಯಾಂಕ್ಗಳಲ್ಲಿ. ಇದೆಲ್ಲವನ್ನ ಬಿಟ್ಟು ಬೇರೆ ಉಳಿದ ಎಲ್ಲ ಬ್ಯಾಂಕ್ಗಳನ್ನು ಬಿಟ್ಟು ಸಿಂಡಿಕೇಟ್ ಬ್ಯಾಂಕ್ ಯಾಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಜನರು ಯಾಕೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು? ಈಗ ಆವಾಗಲೇ ನೀವು ಹೇಳಿದಾಗೆ
ಇತರೆ ಬ್ಯಾಂಕ್ಗಳು ಇಲ್ಲಿ ಕಾರ್ಯನಿರ್ವಹಿಸುವಂಥ ಇತರೆ ಬ್ಯಾಂಕ್ಗಳು ಈ ಥರದ ಒಂದು ಆಟೋ ಎಕ್ಸ್ಪೋ ಅಂತ ಇದುವರೆಗೆ ಇಲ್ಲಿ ಮಾಡಿದ್ದಿಲ್ಲ. ಜನರಿಗೆ ಹೆಚ್ಚಿನ ಮಾಹಿತಿ ತಿಳಿಸಲಿಕ್ಕೆ ಈ ಒಂದು ಆಟೋ ಎಕ್ಸ್ಪೋನ ಸಿಂಡಿಕೇಟ್ ಬ್ಯಾಂಕ್ ಮಾತ್ರ ಮಾಡ್ತಾಯಿದೆ. ಆವಾಗ ಈ ವಾಹನ ಖರೀದಿದಾರರಿಗೆ ಕೂಡ ಅನ್ನಿಸ್ತದೆ, ಲಾಸ್ಟ್ ಇಯರ್ ನಾನು ಹೋಗಿದ್ದೆ ಬಟ್ ಐ ಕುಡ್ ನಾಟ್ ಗೆಟ್ ದ ಲೋನ್ ಬಿಕಾಸ್ ಆಫ್ ಸರ್ಟೆನ್ ಹೋಗ್ತೀನಿ, ಸಿಂಡಿಕೇಟ್ ಬ್ಯಾಂಕ್ನವರು ಇದನ್ನು ಮಾಡ್ತಾ ಇದ್ದಾರೆ, ಪುನಃ ನಾನು ಅಲ್ಲಿಗೆ ಹೋಗ್ಬೋದು ಅನ್ನುವ ಒಂದು ನಿಟ್ಟಿನಿಂದ ನಾವು ಈ ಒಂದು ಆಟೋ ಎಕ್ಸ್ಪೋವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಆದ್ದರಿಂದ ಜನರಿಗೆ ಫೋಕಸ್ ಏನಿರುತ್ತೆ ಸಿಂಡಿಕೇಟ್ ಬ್ಯಾಂಕ್ ಮೇಲೆ ಇರುತ್ತೆ. ಇತರ ಬ್ಯಾಂಕ್ಗಳು ಇದ್ದರೂ ಕೂಡ ಅವರು ಅಷ್ಟು ಆ್ಯಕ್ಟಿವ್ ಆಗಿ ಈ ಒಂದು ಕ್ಷೇತ್ರದಲ್ಲಿ ಇಲ್ಲದೇ ಇರ್ಬೋದು. ಅಂದರೆ ಇಷ್ಟೊಂದು ಗ್ರಾಹಕರಿಗೆ ಮಾಹಿತಿ ಕೊಟ್ಟು ಇಷ್ಟೆಲ್ಲ ಪ್ರಚಾರ ಮಾಡಿ ಈ ಥರದ ವಾಹನ ಸಾಲಗಳ ಸೌಲಭ್ಯತೆ ಇದೆ, ಇಷ್ಟು ನಾವು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕೊಡ್ತಾ ಇದ್ದೀವಿ, ಈ 14 ಜನ ಡೀಲರ್ಸ್ ಬರ್ತಾ ಇದ್ದಾರೆ, ಹೈ ಎಂಡಿಂದ ಲೋ ಎಂಡ್ ಕಾರ್ವರೆಗೆ ಬರ್ತದೆ, ಆ್ಯಂಡ್ ಬುಲೆಟ್ ಬೈಕ್ಸು ಕೂಡ ನಾವು ಇದನ್ನು ಎಕ್ಸ್ಪೋದಲ್ಲಿ ಇಟ್ಟಿರ್ತೀವಿ. ಇಷ್ಟೆಲ್ಲ ಮಾಹಿತಿಗಳನ್ನು ನಾವು ಸಾಕಷ್ಟುವಾಗಿ ಪ್ರಚಾರ ಮಾಡಿದ್ದೇವೆ. ಓಕೆ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ 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 ಮೇಡಮ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ರಾಘವ್ ಅಂತ ಹೇಳಿ ಪಕ್ಕದಿಂದ ಮಾತಾಡ್ತಿದ್ದೇನೆ. ಓಕೆ, ಇವಾಗ ನಾಳೆ ಸಿಂಡ್ ಆಟೋ ಎಕ್ಸ್ಪೋ 2018 ಉಡುಪಿಯಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಕಾರು ಖರೀದಿಸುವ ಕನಸಲ್ಲಿದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕನ್ಫ್ಯೂಷನ್ ನಿಮ್ಗಿದ್ರೆ ನೇರವಾಗಿ ಸಿಂಡಿಕೇಟ್ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಇದ್ದಾರೆ, ನಮ್ಮ ಜೊತೆ ರೀಜನಲ್ ಮ್ಯಾನೇಜರ್ ಕೂಡ ಇದ್ದಾರೆ, ಅವ್ರ ಜೊತೆ ಮಾತಾಡ್ಬೋದು. ಸರ್ ನಮಸ್ತೆ. ಸರ್ ನಮಸ್ಕಾರ. ನೀವು ಲೋನ್ ಕೊಡ್ತಿರಲ್ಲ ಸರ್ ವಿತೌಟ್ ಸೆಕ್ಯೂರಿಟಿಯಲ್ಲಿ? ಹಾಂ, ಆ ಲೋನ್ ಮೇಲೆ ನೀವು ಪುನಃ ಅದಕ್ಕೆ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಹೇಳಿ ಇಟ್ಕೊಡ್ತೀರಾ ಸರ್? ನೋಡಿ, ನೀವು 1 ಲಕ್ಷ ರೂಪಾಯಿದ ಒಂದು ವಾಹನ, 10 ಲಕ್ಷ ರೂಪಾಯಿದ ಒಂದು ವಾಹನ ಅಂತಂದರೆ ನೀವು 1.5 ಲಕ್ಷ ರೂಪಾಯಿ ಕನಿಷ್ಠವಾದಾಗೂ ನಿಮ್ಮ ಅದರಲ್ಲಿ ನಿಮ್ಮ ಮಾರ್ಜಿನನ್ನು ನೀವು ಹಾಕಬೇಕು. ಅದು ಸಪರೇಟ್ ಸರ್? ಅದು ವೆಹಿಕಲ್ ಇನ್ಶೂರೆನ್ಸ್ ಬಿಟ್ಟು ಬೇರೆ ಸಪರೇಟ್ ಇನ್ಶೂರೆನ್ಸ್? ಅದು ಇನ್ಶೂರೆನ್ಸ್ ಅಂತಲ್ಲ. ಈಗ ಡೀಲರ್ ಹತ್ರ ಹೋಗಿ ನೀವು 10 ಲಕ್ಷ ರೂಪಾಯಿ ವಾಹನ ಇದೆ ಅಂತ ತಿಳ್ಕೊಳ್ಳಿ, ಅವನು 10 ಲಕ್ಷ ಅಂತ ಹೇಳ್ತಾರ ಅಂತ ತಿಳ್ಕೊಳ್ಳಿ, ನೀವು 10 ಲಕ್ಷನೂ ನೀವೇ ಕೊಡಬೇಕಾಗತ್ತೆ. ಅದರ ಬದಲು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ 8.5 ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟು 1.5 ಲಕ್ಷ ರೂಪಾಯಿ ನಿಮ್ಮ ಆದಾಯದಿಂದ ನಿಮ್ಮ ಹಣವನ್ನು ಸೇರಿಸಿ 8.5 ಲಕ್ಷ ಸಾಲ ಪ್ಲಸ್ 1.5 ಲಕ್ಷ ರೂಪಾಯಿಯ ನಿಮ್ಮದ ಹಣ ಎರಡೂ ಸೇರಿಸಿ 10 ಲಕ್ಷ ರೂಪಾಯಿಗೆ ನಾವು ಅವರಿಗೆ ಹಣವನ್ನು ಪಾವತಿಸ್ತೇವೆ. ಸೊ ಅದರಿಂದ ನಿಮ್ಮದಾದಂಥ ಕನಿಷ್ಠವಾದ 15% ನಿಮ್ಮ ಹಣವನ್ನು ನೀವು ಹಾಕಬೇಕು. 85%ವರೆಗೆ ಮಾತ್ರ ಬ್ಯಾಂಕಿಂದ ಹಣ ನಿಮಗೆ ಸಿಗ್ತದೆ. ರಾಘವ್ ಅವರೇ, ಈಗಾಗಲೇ ಅವರು ಹೇಳ್ತಾ ಇರುವಂತದ್ದು ಟೋಟಲ್ ಅಮೌಂಟಿನ 15% ಅನ್ನ ನೀವು ಕೊಡಬೇಕಾಗುತ್ತೆ, ಬಾಕಿ 85% ಅವರು ಬ್ಯಾಂಕ್ ಅವರು ಕೊಡ್ತಾರೆ, ಲೋನ್ ಆಗಿ ಕೊಡ್ತಾರೆ ಅನ್ನೋದನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಯಾವ ತರ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ರಾಘವ್ ಅವರೇ, ಸ್ಪಂದನ ವಾಹಿನಿಗೆ ಕರೆ ಮಾಡಿದ್ದಕ್ಕೆ. ಸರ್, ಈಗಾಗಲೇ ಹೇಳ್ತಾ ಇದ್ರಿ ಯಾವ ರೀತಿ. ಸೊ ನಾನು ಆವಾಗಲೇ ಹೇಳ್ತಾ ಇದ್ದಾಗೆ, ಒಂದು ಎವ್ರಿ ಇಯರ್ ನಾವು ಪ್ರತಿ ವರ್ಷ ನಾವು ಮಾಡೋದ್ರಿಂದ ಜನರಿಗೆ ಒಂದು ಹೆಚ್ಚಿನ ಮಾಹಿತಿ ಸಿಗ್ತದೆ. ಇತರೆ ಬ್ಯಾಂಕ್ಗಳು ಅದನ್ನು ಈಗ ಮಾಡ್ತಾ ಇಲ್ಲ, ನೀವೇ ಹೇಳಿದಾಗೆ. ನಂಬರ್ 2 ಏನು ಹೇಳಿದಾಗೆ, ನಮ್ಮಲ್ಲಿ ಈ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಮಣಿಪಾಲ ವಲಯ ಕಚೇರಿಯ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಂದು ಜಿಲ್ಲೆಯಲ್ಲೂ ಕನಿಷ್ಠವಾಗಿ 60ರಿಂದ 70ರಿಂದ 80 ಶಾಖೆಗಳವರೆಗೆ ಇದ್ದಾವೆ. ಇಷ್ಟೊಂದು ಸಂಖ್ಯೆಯಲ್ಲಿರುವ ಶಾಖೆಗಳಿರುವಂತಹ ಬ್ಯಾಂಕು ಇನ್ಯಾವುದೇ ಬ್ಯಾಂಕು ಈ ಕ್ಷೇತ್ರದಲ್ಲಿ ಇಲ್ಲ. ಸಿಂಡಿಕೇಟ್ ಬ್ಯಾಂಕ್ ಇವರು ನಮ್ಮ ರುದ್ರೇಶ್ ಅವರು ಹೇಳಿದಾಗೆ ಅಗ್ರಣಿ ಬ್ಯಾಂಕು. ಮಂಗಳೂರಲ್ಲಾಗಲಿ, ಉಡುಪಿಯಲ್ಲಾಗಲಿ, ಕಾರವಾರದಲ್ಲಾಗಲಿ, ಕಣ್ಣೂರಲ್ಲಾಗಲಿ ಎಲ್ಲ ಕಡೆ ನಮ್ಮ ಬ್ಯಾಂಕ್ ಅಗ್ರಣಿ ಬ್ಯಾಂಕ್. ಅಂದರೆ ನಮ್ಮಲ್ಲಿ ಜಾಸ್ತಿ ಶಾಖೆಗಳಿದ್ದಾವೆ, ಜಾಸ್ತಿ ಕಸ್ಟಮರ್ ಬೇಸ್ ಇದೆ ನಮ್ಮ ಹತ್ರ. ಆದ್ದರಿಂದ ಜಾಸ್ತಿ ಜನರಿಗೆ ನಮ್ಮನ್ನು ಅಪ್ರೋಚ್ ಮಾಡಲಿಕ್ಕೆ ಒಂದು ಅವಕಾಶ ಇರ್ತದೆ ಅಂತ. ಇನ್ನೊಂದು ಏನಂತ ಹೇಳಿದರೆ, ಈಗ ನಾವು ಡೀಲರ್ಸರು ಮತ್ತು ಬ್ಯಾಂಕ್ನವರು ಒಂದೇ ಕಡೆಯಲ್ಲಿ ಕೂಡಿ ಹಾಕಿದರೆ ಅವರಿಗೆ ಅದರ ಒಂದು ಮಾಹಿತಿ ತಿಳ್ಕೊಳ್ಳಿಕ್ಕೆ, ಈಗ ಯಾವುದೇ ಪರ್ಕಳದಲ್ಲಿರುವಂಥ ಅವರು ಒಬ್ಬ ವ್ಯಕ್ತಿಗೆ ಮಂಗಳೂರಲ್ಲಿ ಹೋಗಿ ಒಂದು ಆಡಿ ತೊಗೋಬೇಕು ಅಂದರೆ ಮಂಗಳೂರಿಗೆ ಹೋಗಬೇಕು, ಡಿಟೇಲ್ ಮಾಡಬೇಕು, 10 ಸಲ ತಿರುಗಬೇಕಾಗತ್ತೆ. ಪರ್ಕಳದಿಂದ ಉಡುಪಿ MGM ಗ್ರೌಂಡಿಗೆ ಅವನಿಗೆ ಬರಲಿಕ್ಕೆ ಬಹಳ ಅನುಕೂಲ. 4ನೇದಾಗಿ ಇವರು ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಆನ್ ದ ಸ್ಪಾಟ್ ಕೊಟ್ಟಾಗ ಅದನ್ನು ಅವರ ಯಾವುದೇ ಒಬ್ಬ ವ್ಯಕ್ತಿಗಾಗಲಿ, ಈ ವಲಯ ಕಚೇರಿಯ ವ್ಯಾಪ್ತಿಯಲ್ಲಿ ಬರುವಂಥ ವ್ಯಕ್ತಿಗಾಗಲಿ ಅವರ ಹತ್ತಿರದಲ್ಲಿ ಅವರ ಶಾಖೆ ಇರ್ತದೆ. ಓಕೆ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ. ಈಗ ಕಾಲರ್ ಒಬ್ರು ನಡೀತಾರೆ. ನಮಸ್ತೆ. ಹಲೋ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಮಂಗಳೂರು ಇಬ್ರಾಹಿಂ ಅಂತ ಹೇಳಿ, ಮಂಗಳೂರು ದಕ್ಷಿಣ. ಓಕೆ,
ಈಗ ಸೈಂಟ್ ಆಟೋ ಎಕ್ಸ್ಪೋ 2018 ಉಡುಪಿಯಲ್ಲಿ MGM ಗ್ರೌಂಡ್ ಅಲ್ಲಿ ನಾಳೆಯಿಂದ ಆರಂಭ ಆಗ್ತಾ ಇದೆ. ಸೊ ನಿಮಗೆ ಮಾಹಿತಿ ಸಿಕ್ಕಿತು ಮೇಡಮ್, ಅದನ್ನ ನನಗೆ ಅವ್ರ ಹತ್ರ ಮಾಹಿತಿ ಸಿಕ್ಕಿತ್ತು. ಈಗ ಅವರು ಹೇಳಿ 10 ಲಕ್ಷ ಲೋನ್ ಕೊಡಿದ್ರೆ 1 ಲಕ್ಷ ನೀವು ಹಾಕ್ಬೇಕಂತ ಹೇಳ್ತಾರೆ. ಅದು ಮಾಟ್ಲು ಲೆಕ್ಕ ಉಂಟಾ, ಇಷ್ಟು ವರ್ಷ ಇನ್ನು ಹೇಗೆ ಲೆಕ್ಕ ಉಂಟಾ ಅಂತ ಹೇಳಿ. ಅಲ್ಲಲ್ಲ, ನೀವು ವಾಹನ ಖರೀದಿ ಮಾಡುವಾಗಲೇ ಮಾಡಬೇಕಲ್ಲ, ವಾಹನ ಖರೀದಿ ಗಾಡಿ ಕೊಡ್ತಾರೆ ಲೋನು. ಸ್ಪಷ್ಟವಾಗಿ ಹೇಳಿ ಸರ್, ನೀವು ನೆಟ್ವರ್ಕ್ ಅಲ್ಲಿ ಇರುವಲ್ಲಿ ಫೋನ್ ಮಾಡಿ ಸರ್. ನೋಡಿ, ಹಲೋ ಹೇಳ್ತದಾ? ಕೇಳಿಸುತ್ತೆ, ಹೇಳಿ ಸರ್. ಈ ಅವರು ಲೋನ್ ಕೊಡ್ತಾರಲ್ಲ, ಈಗ ಮನೆಗೆ ಹೇಳಿದ್ರಲ್ಲ ಲೋನ್ ಕೊಡ್ತೇವೆ ನಾವು 10 ಲಕ್ಷಕ್ಕೆ 1 ಲಕ್ಷ ನೀವು ಹಾಕ್ಬೇಕು ಅಂತ ಹೇಳಿ. ಆ ಗಾಡಿ ನಾವು ತಗೊಳ್ಳುವಾಗ ಎಷ್ಟು ಮಾಡಲಿ ದರಕ್ಕೆ ಲೋನ್ ಕೊಡ್ತೇವೆ, ಕಂಡೀಷನ್ ಉಂಟಾ ಅಂತ ಹೇಳಿ. ಹೊಸ ಗಾಡಿಗೆ ನಾವು ಹೇಳ್ತಿರೋದು, ಹಳೆ ಗಾಡಿಗೆಲ್ಲ, ಹಳೆ ಗಾಡಿಗೆಲ್ಲ, ಹೊಸ ಗಾಡಿಗೆ ಹೇಳೋದು ನಾವು. ಆಯ್ತು ಸರ್, ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು. ಓಕೆ, ಇಬ್ರಾಹಿಂ ಅವರೇ ಕರೆ ಮಾಡಿದಕ್ಕೆ ಧನ್ಯವಾದ ಸರ್. ಈಗಾಗಲೇ ಅದು ಕೂಡ ಒಂದು ಜನರಲಿ ಕನ್ಫ್ಯೂಷನ್ ಇದೆ, ಹೊಸ ಕಾರಿಗ ಹಳೆ ಕಾರಿಗ ಯಾವ ತರ ಇರುತ್ತೆ ನಾಳೆಯ ಮೇಳ ಅನ್ನುವಂಥದ್ದು. ಅರ್ಚನಾ ಅವರೇ, ನಾಳೆ ನಾವು ಹೊಸ ಗಾಡಿಗಳಿಗೆ ಮಾತ್ರ ವೆಹಿಕಲ್ ಲೋನ್ ಕೊಡ್ತಾ ಇದ್ದೇವೆ. ಎಲ್ಲ ಡೀಲರ್ಸ್ ಹೊಸ ಗಾಡಿಯನ್ನು ತಗೊಂಡು ಬರ್ತಾರೆ. ಅವ್ರು ಯಾವ ವೆಹಿಕಲ್ ಚೂಸ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿ ಅಲ್ಲೇ ಕೊಟೇಶನ್ ತಗೊಳ್ಬೋದು. ಅದರ ಮೇಲೆ ನಾವು ಆನ್ ರೋಡ್ ಪ್ರೈಸ್ ಮೇಲೆ 85% ಕೊಡ್ತಾ ಇದ್ದೀವಿ. ಓಕೆ ಸರ್, ಈಗ ನಿಮ್ಮ ಹತ್ರ ಬರೋದಾದ್ರೆ ಈ ನಾಳೆ ಎಕ್ಸ್ಪೋ ಏನಿದೆ ಅದರಲ್ಲಿ ಯಾವುದೇ ಎಂಟ್ರಿ ಫೀಸ್ ಆಗಲಿ ಅಥವಾ ಯಾವುದೇ ಒಂದು ಶುಲ್ಕವನ್ನ ಪಾವತಿ ಮಾಡುವಂಥ ಒಂದು ಪ್ರೊಸೀಜರ್ ಇಲ್ಲ. ಇದು ಯಾವ ಥರ ಇದೆ ಆ ಪ್ರೊಸೀಜರ್ಗಳು, ಏನೆಲ್ಲ ಸಿಸ್ಟಮ್ ಇದೆ, ಏನೆಲ್ಲ ಕಂಡೀಷನ್ಸ್ ಇದೆ ಅನ್ನುವಂಥದ್ದು? ಅಲ್ಲ, ಈ ಒಂದು ಎಕ್ಸ್ಪೋದಲ್ಲಿ ಯಾವುದೇ ಒಂದು ಎಂಟ್ರಿ ಫೀ ಇರೋದಿಲ್ಲ. ಯಾಕಂದರೆ ಕೆಲವು ಸಾರಿ ಹೋದಾಗ ಒಂದು ಮೇಳ ಅದಕ್ಕೆಲ್ಲ ಹೋದಾಗ ಎಂಟ್ರಿ ಫೀ ಅಂತ ಇಟ್ಟಿರ್ತಾರೆ. ಇಲ್ಲಿ ಎಂಟ್ರಿ ಫೀ ಒಂದಿಲ್ಲ. ಮತ್ತು ಜೊತೆಗೆ ಕೆಲವೊಂದು ಈಗ ಹಲವಾರು ಈಗ ಹೇಳಿದಾಗ 14 ಡೀಲರ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರು ಕೆಲವೊಂದು ಆಫರ್ಸ್ ಕೊಡ್ತಾ ಇದ್ದಾರೆ. ಮತ್ತು ಜೊತೆಗೆ ನಮ್ಮ ಒಂದು ಸಿಂಡಿಕೇಟ್ ಬ್ಯಾಂಕ್ನಿಂದನೂ ಪ್ರೊಸೆಸಿಂಗ್ ಚಾರ್ಜಸನ್ನು ನಾವು 50% ವೇವ್ ಮಾಡಿದ್ವಿ. ಈ ಒಂದು ಪರ್ಟಿಕ್ಯುಲರ್ ಮೇಳಗೋಸ್ಕರ ಪ್ರೊಸೆಸಿಂಗ್ ಚಾರ್ಜಸ್ ಮತ್ತು ಡಾಕ್ಯುಮೆಂಟೇಷನ್ ಚಾರ್ಜಸಲ್ಲಿ 50% ನಾವು ಕಡಿಮೆ ಮಾಡಿದ್ದೇವೆ. ಸೊ ಹಾಗಾಗಿ ಈ ಒಂದು ಮೇಳದಲ್ಲಿ ಯಾರು ಬರ್ತಾರೆ, ಆಟೋ ಎಕ್ಸ್ಪೋದಲ್ಲಿ ಯಾರು ಬರ್ತಾರೆ, ಅವರಿಗೆ ಒಂದು 14 ಕಂಪನಿಯ ಮಾಡೆಲನ್ನು ನೋಡ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ಯಾಕಂದರೆ ನೀವು ಒಂದೊಂದೇ ಮಾಡೆಲ್ ನೋಡಬೇಕಾದ್ರೆ ಬಹುಶಃ ಅವರಿಗೆ ಎಷ್ಟೋ ದಿನ ಬೇಕಾಗುತ್ತೆ. ಇದು 2 ದಿನದಲ್ಲಿ ಅವರು ಎಲ್ಲ ಒಂದು ಮಾಡೆಲ್ಗಳನ್ನ ನೋಡಿ ಅವರು ಡಿಸೈಡ್ ಮಾಡ್ತಕ್ಕಂಥ ಒಂದು ಅವಕಾಶ ಮತ್ತು ವ್ಯವಸ್ಥೆ ಇದೆ ಇದರಲ್ಲಿ. ಓಕೆ ಮೇಡಮ್, ಈಗ ನಿಮ್ಮ ಹತ್ರ ಹೇಳೋದಾದ್ರೆ ಈಗಾಗಲೇ ಸಾಕಷ್ಟು ಡೀಲರ್ಸ್ಗಳು ಬರ್ತಾರೆ ಅಂತ ಅವ್ರು ಹೇಳಿದ್ರು. ಕೆಲವೊಂದು ಅದನ್ನ ಎಕ್ಸ್ಪ್ಲೈನ್ ಯಾಕಂದ್ರೆ ಎಲ್ರಿಗೂ ಕೇಳುವಂತ, ನಾಳೆ ಬಂದು ಅಷ್ಟು ನೋಡಕ್ಕಾಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ದೂರದಿಂದ ಬರ್ತಾರೆ, ಸೊ ಫುಲ್ ನೋಡಕ್ಕಾಗುತ್ತಾ ಅಂತ ಗೊತ್ತಿಲ್ಲ. ಅವರು ಇವಾಗಲೇ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ, ಇಂಥದ್ದು ಮಾಡೆಲ್ ಅನ್ನ ನನಗೆ ನೋಡಬೇಕು ಅನ್ನೋದು, ಇಂಥ ಕಂಪನಿಯದನ್ನ ನೋಡಬೇಕು ಅನ್ನೋಂಥದ್ದು. ಯಾವುದೆಲ್ಲ ಇರುತ್ತೆ, ಯಾರೆಲ್ಲ ಡೀಲರ್ಸ್ಗಳು ಬರ್ತಾರೆ ಅನ್ನುವಂಥದ್ದು? ನಮ್ಮ ಈ ನಾಳೆ ನಾಡಿದ್ದು 2 ದಿನ ನಡೆಯುವ ಮೇಳದಲ್ಲಿ 14 ಡೀಲರ್ಗಳು ಬರ್ತಿದ್ದಾರೆ. ಉಡುಪಿ ಮತ್ತು ಮಂಗಳೂರು ಊರುಗಳಿಂದ ಬರ್ತಿದ್ದಾರೆ. ಹೈ ಎಂಡ್ ಗಾಡಿಗಳಲ್ಲಿ ನೋಡೋದಿದ್ರೆ ಆಡಿ ಮ್ಯಾಂಗ್ಳೂರ್ ಬರ್ತಿದ್ದಾರೆ, ಮತ್ತು BMW ನವನೀತ್ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್, ಮತ್ತು ಈ ಸ್ಕೋಡಾ ಟಾಫೆ ಆಕ್ಸಿಸ್ ಲಿಮಿಟೆಡ್ ಸ್ಕೋಡಾ ಬರ್ತಿದ್ದಾರೆ. ಈ 3 ಜನ ಮಂಗಳೂರು ಕಡೆಯಿಂದ ಬರ್ತಿದ್ದಾರೆ. ಮಿಕ್ಕಿದವರೆಲ್ಲ ಉಡುಪಿಯಲ್ಲಿದ್ದಾರೆ. ಉಡುಪಿಯವರು ಮ್ಯಾಂಗ್ಳೂರ್ ಫೋರ್ಡ್ಸ್, ಮತ್ತು ಟಾಟಾ ಮೋಟರ್ಸ್ ಹನುಮಾನ್ ಮೋಟರ್ಸ್ ಅವ್ರದ್ದು, ಮತ್ತು ಕಾವೇರಿ ಫೋರ್ಡ್ ಕಂಪನಿ, ಕರ್ನಾಟಕ ಏಜೆನ್ಸಿ ಮಹೀಂದ್ರದವ್ರದ್ದು, ಮತ್ತು ಎನ್ನೋ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ರೆನೋ ಅವ್ರದ್ದು, 2 ವೀಲರ್ ಆದ ರಾಯಲ್ ಎನ್ಫೀಲ್ಡ್ ಬರ್ತಿದ್ದಾರೆ, ಬ್ರಾಹ್ಮಿ ಮೋಟರ್ಸ್, ನೆಕ್ಸಾ ಉಡುಪಿ ಸೆಂಟ್ರಲ್ ಇಂದ ಅವರು ಬರ್ತಿದ್ದಾರೆ, ಯುನೈಟೆಡ್ ಟೊಯೋಟಾ, ಆಭರಣ ಮೋಟರ್ಸ್ ಮಾರುತಿ ಅವ್ರದ್ದು ಬರ್ತಾ ಇದ್ದಾರೆ, ಶಮಾ ಮ್ಯಾಟ್ರಿಕ್ಸ್ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಹೊಂಡಾದವರು, ಮತ್ತೆ ಕಾಂಚನ ಆಟೋಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್ ಹುಂಡೈ ಅವರು ಬರ್ತಿದ್ದಾರೆ. ಓಕೆ, ಟೋಟಲ್ ಆಗಿ 14 ಡೀಲರ್ಸ್ಗಳು ಈ ಒಂದು ಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನೋಡೋಣ ಇದ್ರ ಬಗ್ಗೆ ಇನ್ನಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್.
ಸಿಂಡ್ ಆಟೋ ಎಕ್ಸ್ಪೋ 2018 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ನೀವು ಮನೆಯಲ್ಲೇ ಕೂತು ನಿಮಗೆ ಏನಾದರೂ ಗೊಂದಲಗಳಿದ್ರೆ ನಾಳೆ ಎಕ್ಸ್ಪೋಗೆ ಬಂದು ಏನೇನು ಮಾಡಬೇಕು, ಏನೇನು ತಗೋಬೇಕು, ಯಾವ ಕಾರನ್ನು ಪರ್ಚೇಸ್ ಮಾಡಿದರೆ ಚೆನ್ನಾಗಿರುತ್ತೆ, ಇದೆಲ್ಲದರ ವಿಷಯದ ಬಗ್ಗೆ ಇವತ್ತು ನೇರ ಮಾತುಕತೆಯನ್ನು ನಾವು ಇಟ್ಕೊಂಡಿದ್ದೀವಿ. ನಿಮಗೆ ಎಂಥದ್ದೇ ಗೊಂದಲಗಳಿದ್ರೂ ಕರೆ ಮಾಡಿ. ನಮ್ಮ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಹೋಗ್ತಾ ಇದೆ, ಅದಕ್ಕೆ ಕರೆ ಮಾಡಿ. ಸ್ವತಃ ಜನರಲ್ ಮ್ಯಾನೇಜರ್ ಜೊತೆಗೆ ಸಿಬ್ಬಂದಿ ವರ್ಗದವರು ನಮ್ಮ ಜೊತೆಗಿದ್ದಾರೆ. ಅವರಲ್ಲಿ ನಿಮಗೆ ಎಂತಹದ್ದೇ ಗೊಂದಲಗಳಿದ್ರೂ ಕೂಡ ಅದನ್ನು ಪರಿಹರಿಸಿಕೊಳ್ಬಹುದು. ಸರ್, ಈಗಾಗಲೇ ತಿಳಿಸ್ಕೊಡ್ತಾ ಇದ್ರಿ ಸಿಂಡಿಕೇಟ್ ಬ್ಯಾಂಕ್ ಯಾವ ಥರ ಒಂದು ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು. ಸೊ ಯಾವುದೇ ಒಂದು ಬ್ಯಾಂಕ್ಗಳು ಇಲ್ಲಿ ತನಕ ಇಂತಹ ಒಂದು ಎಕ್ಸ್ಪೋವನ್ನು ಅರೇಂಜ್ ಮಾಡಿರಲಿಲ್ಲ. ನೀವು 3ನೇ ಬಾರಿಗೆ ಇದನ್ನು ಅರೇಂಜ್ ಮಾಡಿದ್ದೀರಾ. ಸೊ ಫಸ್ಟ್ ಇಯರ್ ಆಯಿತು, ಸೆಕೆಂಡ್ ಇಯರ್ ಆಯಿತು, ಥರ್ಡ್ ಇಯರ್ ಇದು ಬರ್ತಾ ಇರುವಂಥದ್ದು. ಲಾಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಹಾಗಿದ್ರೆ? ಆ್ಯಕ್ಚುಲಿ ಮ್ಯಾಮ್, ಫಸ್ಟ್ ಇಯರ್ ನಾವು ಮಾಡಿದಾಗ ನಾವು ಒಂದು 200 ಕಾರ್ಸ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಸೇಲ್ ಆಗುತ್ತೆ ಅಂತ. ಮೋರ್ ದೆನ್ 100 ಕಾರ್ಸನ್ನು ಸೇಲ್ ಮಾಡಿದ್ದೀವಿ 2016ಅಲ್ಲಿ. ಸೊ ಆಗ ಡೀಲರ್ಸ್ ಆ್ಯಕ್ಚುಲಿ 8 ಡೀಲರ್ಸ್ ಪಾರ್ಟಿಸಿಪೇಟ್ ಮಾಡಿದರು. ಅದಾದ ನೆಕ್ಸ್ಟ್ ಈವನ್ ಡೀಲರ್ಸ್ ಕೇಳ್ತಾ ಇದ್ರು ನೆಕ್ಸ್ಟ್ ಇಯರ್ ಯಾವಾಗ ಮಾಡ್ತಾ ಇದ್ದೀರಾ ಅಂತ. ಸೊ ಈವನ್ ಕಸ್ಟಮರ್ಸ್ ತುಂಬ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮೋರ್ ದೆನ್ 800 ವಿಸಿಟರ್ಸ್ ವಿಸಿಟ್ ಮಾಡಿದ್ದಾರೆ ನಮ್ಮ ಎಕ್ಸ್ಪೋನ. ನೆಕ್ಸ್ಟ್ ಅದರ ಸಕ್ಸಸ್ ಮೇಲೆ ನಾವು ಥಿಂಕ್ ಮಾಡಿದರೆ ನೆಕ್ಸ್ಟ್ ಇಯರ್ ಸಹ ಆಟೋ ಎಕ್ಸ್ಪೋ ಮಾಡಿದ್ವಿ. ಲಾಸ್ಟ್ ಇಯರ್ 2017ಅಲ್ಲಿ ಅರೌಂಡ್ 10 ಡೀಲರ್ಸ್ ಪಾರ್ಟಿಸಿಪೇಟ್ ಮಾಡಿದರು. ಮೋರ್ ದೆನ್ 175 ಲೋನ್ಸನ್ನು ನಾವು ಸ್ಯಾಂಕ್ಷನ್ ಮಾಡಿದ್ವಿ ಆ ಒಂದು 2 ಡೇಸಲ್ಲಿ. ಅರೌಂಡ್ 6.5 crores ಬಿಸ್ನೆಸ್ ಇದು ಮಾಡಿದ್ವಿ. ಸೊ ಮೋರ್ ದೆನ್ 1000 ವಿಸಿಟರ್ಸ್ ವಿಸಿಟ್ ಮಾಡಿದರು ಎಕ್ಸ್ಪೋನ. ಸೊ ಅದ್ರಗೋಸ್ಕರ ಈ ಸರಿ ಸಹ ನಾವು ಎಕ್ಸ್ಪೋ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಿಸ್ ಟೈಮ್ ಲೈಕ್ ಮೋರ್ ದೆನ್ 2000 ವಿಸಿಟರ್ಸ್ ಆ್ಯಂಡ್ ಮೋರ್ ದೆನ್ ಅರೌಂಡ್ 300 ಲೋನ್ಸ್ ಮಾಡಬೇಕಂತ ನಮ್ದು ಏಮ್ ಇದೆ ಈ ಸಾರಿ. ಯಾಕಂದ್ರೆ ಪ್ರತಿ ಬಾರಿ ಜನಸಂಖ್ಯೆ ಜಾಸ್ತಿ ಆದ್ರೇನೆ ಆ ಎಕ್ಸ್ಪೋ ಒಂದು ಸಕ್ಸಸ್ಫುಲ್ ಅಂತ ಅನ್ಸಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಎಕ್ಸ್ಪೋದಲ್ಲಿ ಲಾಸ್ಟ್ ಇಯರ್ಗಿಂತ ಈ ವರ್ಷ ನಡೆಸುವಂತ ಎಕ್ಸ್ಪೋ ಏನಿದೆ, ಈಗ 22, 23ನೇ ತಾರೀಕು ಏನು ನಡೀತಾ ಇದೆ ಎಕ್ಸ್ಪೋ, ಅದರಲ್ಲಿ ಯಾವ ರೀತಿ ಲಾಸ್ಟ್ ಇಯರ್ಗಿಂತ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀರಾ, ಹೇಗಿರುತ್ತೆ ಅನ್ನೋದು? ನಮ್ಮ ಅರ್ಚನಾ ಅವ್ರು ಹೇಳಿದಾರೋ ಪ್ರಕಾರ ಹೋದ ಸಾರಿ ಕೇವಲ 10 ಜನ ಡೀಲರ್ಸ್ ಇದ್ರು. ಈ ಸಾರಿ ಪುನಃ ಇನ್ನೂ 4 ಜನ ಡೀಲರ್ಸ್ ಅಡಿಷನ್ ಆಗಿದೆ. ಮತ್ತು ಹೋದ ಸಾರಿ ನಾವು ರೋಡ್ ಶೋ ಮಾಡಿರಲಿಲ್ಲ. ನಾವು ಇವತ್ತೇನು ಮಾಡಿದ್ವಿ ಅಂದರೆ, ಇವತ್ತು ಸಂಜೆ 4 ಗಂಟೆಯಿಂದ 5:30ವರೆಗೂ ಕರಾವಳಿಯಿಂದ ಹಿಡಿದು ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಹೆಡ್ ಆಫೀಸ್ವರೆಗೂ ಸಹ ಎಲ್ಲ ಈ ಪ್ರತಿಷ್ಠಿತ ಕಾರುಗಳ ಒಂದು ರೋಡ್ ಶೋವನ್ನು ನಾವು ಮಾಡಿದ್ವಿ. ಅದರಲ್ಲಿ ಸರಿಸುಮಾರು 40 ಕಾರುಗಳು ಮತ್ತು ಒಂದು 20 ರಿಂದ 25 ರಾಯಲ್ ಎನ್ಫೀಲ್ಡ್ 2 ವೀಲರ್ ವೆಹಿಕಲ್ಗಳನ್ನು ನಾವು ಜೊತೆಗೂಡಿ ನಾವು ಒಂದು ಗಂಟೆಯಿಂದ 1:30 ಗಂಟೆವರೆಗೂ ನಾವು ಒಂದು ರೋಡ್ ಶೋವನ್ನು ಮಾಡಿದ್ವಿ. ಪ್ರತಿ ಒಳ್ಳೆ ರೆಸ್ಪಾನ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಎಲ್ಲ ಜನ ನಮಗೆ ಕೇಳ್ತಾ ಇದ್ದಾರೆ ಈ ಆಟೋ ಎಕ್ಸ್ಪೋ ಬಗ್ಗೆ. ಮತ್ತು ನಾಳೆ ನಾಡಿದ್ದು ನಾವು ಒಳ್ಳೆ ಜನಗಳು ಬರ್ತಾರೆ ಮತ್ತು ನಮ್ಮಲ್ಲಿ ಎನ್ಕ್ವೈರಿ ಎಲ್ಲ ಜಾಸ್ತಿ ಆಗ್ತಿದೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವು ಇದೆ. ಆ್ಯಕ್ಚುಲಿ ಇದರಲ್ಲಿ ಏನಂತ ಹೇಳಿದರೆ, ಈ ಸಲ 14 ಜನ ಡೀಲರ್ ಬಂದ ಕಾರಣ ಏನಂತ ಹೇಳಿದರೆ, ಮೊದಲನೇ ಸಲ 6 ಜನ, ಆಮೇಲೆ 10 ಜನ, ಈ ಸಾರಿ 14 ಜನ ಅಂತ. ಅದರ ಅರ್ಥ ಏನಂತ ಹೇಳಿದರೆ, ಡೀಲರ್ಸಿಗೂ ಒಂದು ಅಭಿಪ್ರಾಯ ಬಂದಿದೆ, ಇಂಥ ಎಕ್ಸ್ಪೋ ಮಾಡೋದ್ರಿಂದ ಅವರ ಕಾರುಗಳು ಕೂಡ ಜಾಸ್ತಿ ಇದರಲ್ಲಿ ಸೇಲ್ ಆಗ್ತಾ ಇದೆ. ವೆರಿ ಈಸಿಲಿ ದೇ ಕ್ಯಾನ್ ಸೆಲ್ ದೇರ್ ಕಾರ್ಸ್ ಇನ್ ಎ ಕಾಮನ್ ಪ್ಲ್ಯಾಟ್ಫಾರ್ಮ್ ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ನಮ್ಮ ಡೀಲರ್ಸ್ಗಳು ಕೂಡ ಜಾಸ್ತಿ ಬರ್ತಾ ಇದ್ದಾರೆ. ಆ್ಯಂಡ್ ನಂಬರ್ ಆಫ್ ಫುಟ್ಫಾಲ್ಸ್ ಆಲ್ಸೋ ದಿಸ್ ಇಯರ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ನಾಟ್ ಲೆಸ್ ದೆನ್ 3,000 to 4,000. ಈಗ ಲಾಸ್ಟ್ ಇಯರ್ ಇವ್ರು ಹೇಳಿದರು 1,000, 1,500. ಈ ಸಾರಿ ಕನಿಷ್ಠವಾಗಿ ನಾವು ಸಾಕಷ್ಟು ಪ್ರಚಾರ ಕೊಟ್ಟಿದ್ದೇವೆ. ಕನಿಷ್ಠವಾಗಿ 4,000 to 5,000 ಜನಗಳು ಬಂದು ಇದು 2 ದಿನಗಳ ನಿರೀಕ್ಷೆ ಇದೆ. ಓಕೆ, ಖಂಡಿತ ಸರ್. ಈಗ ನಾವು ಕಾರ್ ಎಕ್ಸ್ಪೋ ಬಗ್ಗೆ, ಕಾರ್ ಅಂದರೆ ಆಟೋ ಎಕ್ಸ್ಪೋ ಏನು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಮಾತಾಡಬೇಕಂದ್ರೆ, ಜನರಲ್ಲಿ ಇರುತ್ತೆ ಇವಾಗ ಫೋನ್ ಕಾಲರ್ಸ್ ಹೇಳುವ ಪ್ರಕಾರ ಹೊಸ ಮಾಡೆಲ್ಲ ಅಥವಾ ಹಳೆ ಕಾರನ್ನು ಯಾವ ಥರ ಅದರಲ್ಲಿ ಕನ್ಫ್ಯೂಷನ್ ಇದೆ ಜನರಿಗೆ. ಸೊ ಆ ಸಿಸ್ಟಮ್ ಹೇಗಿರುತ್ತೆ ಸರ್? ಇವಾಗ ಹಳೆ ಕಾರನ್ನು ಕೊಟ್ಟು ಹೊಸ ಕಾರನ್ನು ತಗೊಳ್ಳುವಂಥದ್ದು ಅಥವಾ ಹೊಸ ಕಾರನ್ನೇ ಪರ್ಚೇಸ್ ಮಾಡುವಂಥ ಫೆಸಿಲಿಟಿ, ಆ ಸಿಸ್ಟಮ್ ಹೇಗಿರುತ್ತೆ ಅನ್ನುವಂಥದ್ದು? ಅಲ್ಲ, ಇದರಲ್ಲಿ ಹೊಸ ಕಾರ್ ಎಲ್ಲ ಹೊಸ ಕಾರ್ ಅವ್ರದ್ದು ಇದು ಮಾಡೋದು. ಬಟ್ ಅವರಲ್ಲಿ ಏನಾದರೂ ಹಳೆ ಕಾರ್ ಇದ್ದರೆ ಅವರು ಇಲ್ಲಿ ಡೀಲರ್ ಇವಾಗ ತಗೊಳ್ಳುವವರು ಏನಿದ್ದಾರೆ ಅವರು ಹಳೆ ಕಾರನ್ನ ಕೊಟ್ಟು ಹೊಸ ಕಾರನ್ನ ತಗೊಳ್ಳುವಂಥ ಫೆಸಿಲಿಟಿಗಳು ಅದು ಯಾವ ಥರ ಇರುತ್ತೆ? ಅಲ್ಲ, ಅದು ಇಂಡಿವಿಜುವಲ್ ಡೀಲರ್ಸ್ ಏನಿದ್ದಾರಲ್ಲ ಅವರಲ್ಲಿ ಹಲವಾರು ಸ್ಕೀಮ್ಗಳಿರ್ತದೆ. ಅವರು ಕೆಲವು ಸರಿ ಇಂಥ ಮಾಡೆಲ್ಗೆ ನಾವು ಇಷ್ಟು ವ್ಯಾಲ್ಯೂಯೇಷನ್ ಎಲ್ಲ ಮಾಡಿಸ್ಬಿಟ್ಟು ಇಷ್ಟು ಡಿಸ್ಕೌಂಟ್ ಮಾಡ್ಬೋದು ಅಂತ ಹೇಳಿ ಸ್ಕೀಮ್ಗಳಿರ್ತದೆ. ಅದ್ರ ಪ್ರಕಾರ ಅವ್ರು ಮಾಡ್ತಾರೆ. ಬಟ್ ಮೇಯ್ನ್ ಇದರಲ್ಲಿ ಏನು ಅಂದರೆ ಅವ್ರದ್ದು ಏನೇ ಒಂದು ಸೆಲೆಕ್ಷನ್ ಇದರಲ್ಲಿ ಸುಲಭವಾಗಿ ಮಾಡ್ಬೋದು ಅಂತ ಅವ್ರದ್ದು. ಬ್ಯಾಂಕಿನ ದೃಷ್ಟಿಯಿಂದ ಏನಂತ ಹೇಳಿದರೆ, ನಾವು ಧನ ಸಹಾಯ ಕೊಡೋದು, ಸಾಲವನ್ನು ಕೊಡೋದು ಹೊಸ ಕಾರಿಗೆ. ಇವಾಗ ಹಳೆ ಕಾರನ್ನು ಅವರು ತಂದು
ಅದಕ್ಕೆ ಡೀಲರ್ಗಳು ಒಂದು ವ್ಯಾಲ್ಯೂಯೇಷನ್ ಮಾಡಿ ಆ ವ್ಯಾಲ್ಯೂಯೇಷನನ್ನು ಹೊಸ ಕಾರಿನ ಟೋಟಲ್ ಕಾಸ್ಟ್ ಏನಿದೆ ಅದರಲ್ಲಿ ಅವರು ಅದನ್ನು ಕಡಿಮೆ ಮಾಡಿ ಫೈನಲ್ ನೆಟ್ ವ್ಯಾಲ್ಯೂ ಏನಿದೆ ಅದರ ಮೇಲೆ ಕೂಡ ಸಾಲ ಕೊಡುವಂಥ ಒಂದು ವ್ಯವಸ್ಥೆಗಳು ಇರ್ಬೋದು. ಓಕೆ, ಮತ್ತೆ ಈಗ ಹೇಳಿ ಸರ್. ಮತ್ತೆ ಕೆಲವು ಕಂಪನಿಯಲ್ಲಿ ಲಾಯಲ್ಟಿ ಬೋನಸ್ ಅಂತಲೂ ಇರ್ತದೆ. ಈಗ ಉದಾಹರಣೆಗೆ ಮಾರುತಿ, ಇಲ್ಲ ನನ್ನ ಹತ್ರ ಮಾರುತಿ ವೆಹಿಕಲ್ ಇದೆ, ನಾನು ಇನ್ನೊಂದು ಸಾರಿ ನೆಕ್ಸ್ಟ್ ಅವರು ಮಾರುತಿ ವೆಹಿಕಲ್ಲೇ ತೊಗೊಳ್ಳೋದಿದ್ರೆ ಅವರಿಗೆ ಲಾಯಲ್ಟಿ ಬೋನಸ್ ಅಂತೇಳಿ ಕೆಲವೊಂದು ಸಾರಿ ಅಮೌಂಟನ್ನು ಅವರು ಡಿಸೈಡ್ ಮಾಡಿ ಹೇಳ್ತಾರೆ. ಸೊ ಈ ಥರ ಒಂದು ಅವ್ರ ಹಳೆಯ ವೆಹಿಕಲನ್ನು ಎಕ್ಸ್ಚೇಂಜ್ ಮಾಡುವ ಒಂದು ಅವಕಾಶ ಇರುತ್ತೆ. ಅರ್ಚನಾ ಅವರೇ, ಇನ್ನೊಂದು ಇರುತ್ತೆ EMI ಪ್ರೊಸೀಜರ್ ಅಂತ ಏನಿದೆ, ಅದು ಕೂಡ ಜನರಲ್ ಇವಾಗ ಕೇವಲ ದುಡ್ಡು ಕೊಟ್ಟು ಇದು ಮಾಡುವಂಥದ್ದು, ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕು, EMI ಇದೆ ನಮ್ಮ ಹತ್ರ, ಆ ಫೆಸಿಲಿಟಿ ಇದೆ, ಅದಕ್ಕೆ ಯಾವ ಥರ ಈ ಕಾರ್ ಸಿಗುತ್ತೆ, ನಾವು ಇಂಥದ್ದೊಂದು ಕಾರನ್ನು ತಗೊಳ್ತೀವಿ, ಇದಕ್ಕೆ ಎಷ್ಟು EMI ಸಿಗುತ್ತೆ, ನಮಗೆ ಎಷ್ಟು ಡೌನ್ ಪೇಮೆಂಟ್ ಕಟ್ಟಬೇಕು ಅನ್ನೋ ಒಂದು ಗೊಂದಲ ಕೂಡ ಇರುತ್ತೆ ಎಷ್ಟೋ ಜನರಿಗೆ. ಸೊ ಆ ಒಂದು ಫೆಸಿಲಿಟಿ ಯಾವ ಥರ ಇರುತ್ತೆ ಸರ್? ಈಗ ಹೇಳಿದಾಗೆ ಡೌನ್ ಪೇಮೆಂಟ್ 15% ಇರುತ್ತೆ. ಅದು ಎನಿ ನಂಬರ್ ಆಫ್ ಎನಿ ಬ್ರ್ಯಾಂಡ್ ಇದ್ರೆ ಸಹ ಸೇಮ್ ಅವರು ಡೌನ್ ಪೇಮೆಂಟ್ ಕೊಡಬೇಕಾಗತ್ತೆ. ಇನ್ನು EMI ವಿಷಯ ಬಂದಾಗ ಮ್ಯಾಕ್ಸಿಮಮ್ ನಾವು 84 ಮಂತ್ಸ್ ಕೊಡ್ತಾ ಇದ್ದೀವಿ. ಅವ್ರ ಕಸ್ಟಮರಿಗೆ 84 ಮಂತ್ಸ್ ಬೇಡ 60 ಮಂತ್ಸ್ ಸಾಕು ಅಂತ ಹೇಳಿದ್ರು ಅದು ಫೆಸಿಲಿಟಿ ಇರುತ್ತೆ. ಅಥವಾ ಕೆಲವೊಮ್ಮೆ ಅವರು 84 ಮಂತ್ಸ್ ತಗೊಂಡಿರ್ತಾರೆ, ವಿದಿನ್ 3 ಇಯರ್ಸ್ ಕ್ಲೋಸ್ ಮಾಡಬೇಕಂತಿರುತ್ತೆ, ಅದು ಫೆಸಿಲಿಟಿ ಸಹ ಇರುತ್ತೆ. ಮೊದಲೇ ನಾನು ಹೇಳಿದಾಗೆ ಪ್ರೀ ಮೆಚ್ಯೂರ್ ಪೆನಾಲ್ಟಿ ಅಂತ ಏನಿರುತ್ತೆ ಅದಿರೋದಿಲ್ಲ. ಈಗ EMI ಬಗ್ಗೆ ಹೇಳಬೇಕಂತ ಹೇಳಿದರೆ ನಮ್ಮದು 84 ಮಂತ್ಸಿಗೆ ಆ್ಯಕ್ಚುಲಿ EMI ಆಗ್ತಾ ಇರೋದು 1664 ಪರ್ ಲ್ಯಾಕ್. ಓಕೆ, ಪರ್ ಲ್ಯಾಕ್ ಆಗಿರುತ್ತೆ. 60 ಮಂತ್ ಅವರು ಆಪ್ಟ್ ಮಾಡಿದರೆ 2148 ಪರ್ ಲ್ಯಾಕ್ EMI ಕೊಡಬೇಕಾಗತ್ತೆ ಅವರು. ಓಕೆ, ಈಗ ಡೀಲರ್ಸ್ ಬಗ್ಗೆ ಆವಾಗಲೇ ಹೇಳ್ತಾ ಇದ್ರಿ, ಇಷ್ಟಿಷ್ಟು ಈ ಒಂದು ಕಂಪನಿಗೆ ಇಷ್ಟಿಷ್ಟು ಇರುತ್ತೆ ಅಮೌಂಟ್ ವೈಸ್ ಅಂತ, ಅದು ಯಾವ ಥರ ಇರುತ್ತೆ? ಓಕೆ, ನಮಗೀಗ ಡೀಲರ್ಸ್ ಆಲ್ರೆಡಿ ಅವರ ಆಫರ್ಸ್ ಏನಿದೆ, ಸ್ಪೆಷಲ್ ಆಫರ್ಸ್ ಎಲ್ಲ ನಮಗೆ ಕಮ್ಯುನಿಕೇಟ್ ಮಾಡಿದ್ದಾರೆ. ಅದನ್ನು ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹ್ಯುಂಡೈ ಅವರು ಆ್ಯಕ್ಚುಲಿ ಸ್ಪೆಷಲ್ ಪ್ರೈಸ್ ಡಿಸ್ಕೌಂಟ್ ಅಪ್ ಟು 90,000 ಕೊಡ್ತಾ ಇದ್ದಾರೆ ವೇರಿಯಸ್ ಬ್ರ್ಯಾಂಡ್ ಮೇಲೆ, ಪ್ಲಸ್ ಆಕ್ಸೆಸರೀಸ ಫ್ರೀ ಕೊಡ್ತಾ ಇದ್ದಾರೆ. ಈಗ ಹೋಂಡಾ ಅಂತ ಬಂದರೆ ಹೋಂಡಾ ಸಿಟಿಗೆ 62,000 ಅವರು ಆಫರ್ ಕೊಡ್ತಾ ಇದ್ದಾರೆ ಕ್ಯಾಶ್ ಡಿಸ್ಕೌಂಟ್. ಮತ್ತು ಅದು ಬ್ರ್ಯಾಂಡ್ ಜಾಸ್ ಏನಿದೆ ಅದಕ್ಕೆ ಫ್ರೀ ಇನ್ಶೂರೆನ್ಸ್ ಇದೆ, ಪ್ಲಸ್ ಎಕ್ಸ್ಚೇಂಜ್ ಬೋನಸ್ 20,000 ಕೂಡ ಕೊಡ್ತಾ ಇದ್ದಾರೆ. ಈವನ್ ಅಮೇಜಿಗೆ ಸಹ ಅವರು 20,000 ಎಕ್ಸ್ಚೇಂಜ್ ಬೋನಸ್ ಕೊಡ್ತಾ ಇದ್ದಾರೆ. ಇನ್ನೊಂದೇನು ಸ್ಪೆಷಾಲಿಟಿ ಅಂತ ಹೇಳಿದರೆ ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಆಗಿದ್ದರೆ ಅವರಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್, ಇದೆಲ್ಲ ಏನಿದೆ ಅದಲ್ಲದೆ ಎಕ್ಸ್ಟ್ರಾ 10,000 ಅವರಿಗೆ ಎಕ್ಸ್ಟ್ರಾ ಬೆನಿಫಿಟ್ ಕೊಡ್ತಾ ಇದ್ದಾರೆ. ಈವನ್ ಮಾರುತಿ ಅವ್ರು ಸಹ ಕಮ್ಯುನಿಕೇಟ್ ಮಾಡಿದ್ದಾರೆ, ಒಂದು ಸ್ಪಾಟ್ ಬುಕ್ಕಿಂಗ್ ಮೇಲೆ ಅಪ್ ಟು 50,000 ಕ್ಯಾಶ್ ಡಿಸ್ಕೌಂಟ್ ಇದೆ ಮಾರುತಿಯಿಂದ. ಸ್ಕೋಡಾ ಕಂಪನಿಯವರು ಸ್ಕೋಡಾ ರ್ಯಾಪಿಡಲ್ಲಿ ಲಾಯಲ್ಟಿ ಬೋನಸ್ ಅಪ್ ಟು 50,000 ಕೊಡ್ತಾ ಇದ್ದಾರೆ. ಕಾರ್ಡಿಯಾಕ್ ಮೇಲೆ 75,000 ರುಪೀಸ್ ಅವರು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ನಾಳೆ ಬುಕ್ಕಿಂಗ್ ಮಾಡಿರೋದಕ್ಕೆ. ಈವನ್ ರೆನೋಯಿಂದ ಸ್ಪಾಟ್ ಬುಕ್ಕಿಂಗ್ ಮೇಲೆ ಗೋಲ್ಡ್ ಕಾಯಿನ್ ಆಫರ್ ಇದೆ. ಈಚ್ ಸ್ಪಾಟ್ ಬುಕ್ಕಿಂಗ್ ಮೇಲೆ ಗೋಲ್ಡ್ ಕಾಯಿನ್ ಕೊಡ್ತಾ ಇದ್ದಾರೆ. ಪ್ಲಸ್ ಅವ್ರು ಲಕ್ಕಿ ಡ್ರಾ ಸಹ ಇದೆ. ಈಚ್ ವಿಸಿಟರ್ಸ್ ಅವ್ರ ಕೌಂಟರ್ ಏನು ಹೋಗ್ತಾರೆ ಪ್ರತಿ ವಿಸಿಟರಿಗೆ ಲಕ್ಕಿ ಡ್ರಾ ವ್ಯವಸ್ಥೆ ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ಮಹೇಂದ್ರದವರು ಅವರು ವೇರಿಯಸ್ ಬ್ರ್ಯಾಂಡ್ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ಗೆ XUV ಮೇಲೆ 1,49,000 ಕೊಡ್ತಾ ಇದ್ದಾರೆ, TUV ಮೇಲೆ 45,000, ಜೀತು 24,000 ಮತ್ತು KUV ಏನಿದೆ ಅವ್ರ ಬ್ರ್ಯಾಂಡ್ 62,000 ಕೊಡ್ತಾ ಇದ್ದಾರೆ ಆಫರ್. ಈವನ್ ಸುಪ್ರೋ ಮಿನಿ ಟ್ರಕ್ ಅದರ ಮೇಲೆ 54,000 ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಈವನ್ ಟಾಟಾ ಸಹ ಸ್ಕ್ರ್ಯಾಚ್ ಆ್ಯಂಡ್ ವಿನ್ ಇದೆ, ಇಶ್ಯೂಡ್ ಗಿಫ್ಟ್ಸ್ ಇದೆ ಟಾಟಾಯಿಂದ, ಮತ್ತು ಅಪ್ ಟು 73,000 ರುಪೀಸ್ ಡಿಸ್ಕೌಂಟ್ ಸಿಗ್ತಾ ಇದೆ. ಇದು ಅಲ್ಲದೆ ಆ್ಯಕ್ಚುಲಿ ಅದರ್ ಬ್ರ್ಯಾಂಡ್ ಅವ್ರು ಕೂಡ ಸ್ಪೆಷಲ್ ಆಫರ್ಸ್, ಡಿಸ್ಕೌಂಟ್, ಎಕ್ಸ್ಚೇಂಜ್ ಬೋನಸ್ ಕೊಡ್ತಾ ಇದ್ದಾರೆ. ಓಕೆ ಸರ್, ಈಗ ಅವರು ಹೇಳಿರುವಂಥ ಅಷ್ಟು ಆಫರ್ಸ್ಗಳೇನಿದೆ, ಒಂದು ವಿಷಯ ಗಮನದಿಟ್ಕೊಳ್ಳಿ, ಜನಸಾಮಾನ್ಯರು ಏನು ಅನ್ಕೊತಾರೆ ಅಂದರೆ ಯಾಕೆ ಇಂಥ ಎಕ್ಸ್ಪೋಗಳಿಗೆ ಹೋಗಬೇಕು, ನಾವು ಡೈರೆಕ್ಟು ಶೋರೂಮ್ಗೆ ಹೋಗಿ ತಗೊಳ್ತೀವಿ ಅನ್ನೋಂಥದ್ದು. ಆದರೆ ಈ ಎಕ್ಸ್ಪೋದಿಂದ ಏನು ಜನಸಾಮಾನ್ಯನಿಗೆ ಲಾಭ ಆಗುವಂಥದ್ದು ಅಂತ? ಎಕ್ಸ್ಪೋದಲ್ಲಿ ಏನಂತ ಹೇಳಿದ್ರೆ, ಈಗ ನಾವು ಹೇಳಿದ್ವಿ 14 ಜನ ಡೀಲರ್ಸ್ಗಳು ಬರ್ತಾ ಇದ್ದಾರೆ ಅಂತೇಳಿ, ನೀವು ಕಂಪ್ಯಾರಿಸನ್ ಮಾಡ್ಬೋದು. ಈಗ ಯಾವ ಡೀಲರ್ ಹೆಚ್ಚಿಗೆ ನಿಮಗೆ ಸ್ವಲ್ಪ ಆಫರ್ ಕೊಡ್ತಾರೆ, ಮತ್ತು ನಿಮಗೆ ಚಾಯ್ಸ್ ಕೂಡ ಮಾಡ್ಬೋದು. ಯಾಕೆಂದರೆ ಯಾವುದೇ ಒಂದು ವ್ಯಕ್ತಿ ಆಗಲಿ ಯಾವುದೇ ಕಾರ್ ತಗೊಳ್ಳುವಾಗ ಗೊಂದಲಗಳು ಜಾಸ್ತಿ. ಯಾವ ಎಂಡ್ ತಗೋಬೇಕು, ಯಾವ ಕಂಪನಿ ತಗೋಬೇಕು, ಯಾವ ಕಾರು ಒಳ್ಳೆ ಮೈಲೇಜ್ ಕೊಡ್ತದೆ, ಇದೆಲ್ಲ ಗೊಂದಲಗಳು ಜಾಸ್ತಿ ಇರ್ತದೆ. ಸೊ ಎಲ್ಲ ಕಂಪನಿ ಡೀಲರ್ಸ್ಗಳ ಹತ್ರ ಹೋಗಿ ಪೂರ್ಣ ಮಾಹಿತಿಯನ್ನು ತಗೊಳ್ಬೇಕಂತ ಹೇಳಿದರೆ ಕಷ್ಟ ಆಗ್ತದೆ. ಒಂದೇ ಸೂರಿನಲ್ಲಿ ಎಲ್ಲ 14 ಡೀಲರ್ಗಳು ಒಂದೇ ಸೂರಿನಲ್ಲಿ ಅವರಿಗೆ ಸಿಗ್ತಾರೆ, ಆವಾಗ ಅವರು ಕಂಪ್ಯಾರಿಸನ್ ಸಹ ಮಾಡ್ಬೋದು. ಯಾವ ಎಂಡು, ಮತ್ತು ನನ್ನ ಕೆಪಾಸಿಟಿ ಎಷ್ಟಿದೆ, ನನ್ನ ಅಮೌಂಟ್ ಎಷ್ಟಿದೆ, ಅದ್ರ ಮೇಲೆ ಅವರು ಅಲ್ಲೇ ಹೋಗಿ ಒಂದು ಮಾಡೆಲನ್ನು ಅವರು ಸೆಲೆಕ್ಟ್ ಮಾಡಿ ಮತ್ತು ಡೀಲರಿಂದ ಎಲ್ಲಿ ಎಷ್ಟು ಆಫರ್ ಸಿಗುತ್ತೆ ಅದನ್ನು ಸಹ ಕೇಳ್ಕೊಬೋದು. ಅದೇ ರೀತಿ ಈ ಬ್ಯಾಂಕಿನಿಂದ ಸಾಲ ಸೌಲಭ್ಯದ ಬಗ್ಗೆ ನಾವೊಂದು ಅಲ್ಲಿ
ಲೋನ್ ಕೌಂಟರ್ ಅಂತೇಳಿ ಏನು ಹಾಕಿದೀವಲ್ಲ, ಅಲ್ಲೂ ಬಂದು ಸಹ ಸಾಲ ಸೌಲಭ್ಯದ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನೆಲ್ಲ ಪಡ್ಕೋಬಹುದು. ಇದೆಲ್ಲ ಅಡ್ವಾಂಟೇಜ್ ಇರ್ತದೆ. ಸರ್, ಇವಾಗ ನಿಮ್ಮ ಹತ್ರ ಬರ್ತೀನಿ. ಹೇಗಂದ್ರೆ ಈಗಾಗಲೇ ಎಕ್ಸ್ಪೋದಲ್ಲಿ 22-23ರಂದು 2 ದಿವಸಗಳ ಕಾಲ ನಡೆಯುತ್ತೆ. ಸಂಪೂರ್ಣವಾಗಿ 22-23ರಲ್ಲಿ ಬೆಳಗ್ಗೆ 10ರಿಂದ ಸಂಜೆ 7ರ ತನಕ ಏನೇನು ನಡೆಯುತ್ತೆ, ಎಷ್ಟೆಲ್ಲ ಸ್ಟಾಲ್ಗಳಿರುತ್ತೆ, ಏನೆಲ್ಲ ಅಲ್ಲಿ ಕಾರ್ಯಗಳು ನಡೆಯುತ್ತೆ, ಆ ಒಂದು ವಾತಾವರಣ ಇದೆಯಲ್ಲ, ಆ ಸಿಚುವೇಶನ್ ಆಗಿರ್ಬೋದು, ಅಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಷಯಗಳ ಬಗ್ಗೆ ಸ್ವಲ್ಪ ಹೇಳ್ಬೋದು ಸರ್ ಜನರಿಗೆ? ನಮ್ಮದು ನಾಳೆ ಬೆಳಗ್ಗೆ 10 ಗಂಟೆಗೆ ಇನಾಗ್ರೇಷನ್ ಇದೆ. ಅದರಲ್ಲಿ ನೀವು ಈಗಾಗಲೇ ತಿಳಿಸಿದಾಗೆ ಮಣಿಪಾಲ್ ಗ್ರೂಪಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಗೌತಮ್ ಪೈ ಅವರು ಬಂದು ಇನಾಗ್ರೇಟ್ ಮಾಡ್ತಾರೆ. ಮತ್ತು ನಮ್ಮ ಬೇರೆ ಜನರಲ್ ಮ್ಯಾನೇಜರ್ಸ್, ಡೆಪ್ಟಿ ಜನರಲ್ ಮ್ಯಾನೇಜರ್ಸ್ ಎಲ್ಲ ಇರ್ತಾರೆ. ಸೊ ಇನಾಗ್ರೇಷನ್ ಆದ ತಕ್ಷಣ ಎಲ್ಲ ಒಂದು ಡೀಲರ್ಸ್ ಎಲ್ಲ ಅವರವರ ಕಾರ್ಗಳನ್ನು ಡಿಸ್ಪ್ಲೇ ಮಾಡ್ತಾರೆ. ಆಲ್ರೆಡಿ ಅವರು ಬೆಳಗಿಂದನೇ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಬಟ್ ಇನಾಗ್ರೇಷನ್ ಆದ ತಕ್ಷಣ ಗ್ರಾಹಕರು ತಮ್ಮ ಅವರಿಗೆ ಬೇಕಾದಂಥ ಮಾಡೆಲ್ಗಳನ್ನು ನೋಡ್ತಾ ಹೋಗ್ಬೋದು. 14 ಈಗ ಹೇಳಿದ್ದೀವಿ, ನೀವು 14 ಕಂಪನಿಯವರು ಬಂದಿದ್ದಾರೆ ಅಂತ ಹೇಳಿ. ಸೊ ಒಂದೊಂದು ಕಂಪನಿ ನೋಡ್ತಾ ಹೋಗಿ ಅವರು ಕಂಪ್ಯಾರಿಸನ್ ಮಾಡ್ಬೋದು. ಮತ್ತು ಇದ್ರ ಜೊತೆಗೆ ಅವರಿಗೆ ಡೆಮೋ ಕಾರ್ಸ್ ಎಲ್ಲ ಇದೆ, ಟೆಸ್ಟ್ ಡ್ರೈವ್ ಸಹ ಮಾಡ್ಬೋದು. ಈಗ ಉದಾಹರಣೆಗೆ ನಾನು ಲೇಟೆಸ್ಟ್ ಒಂದು ಕಾರ್ ತೊಗೊಂಡೆ. ಬಟ್ ನನಗೆ ಗೊತ್ತು ಎಷ್ಟು ಸಾರಿ ನಾನು ಕಂಪನಿಗೆ ಹೋಗೋದಕ್ಕೆ ಎಷ್ಟು ಕಷ್ಟಪಟ್ಟೆ. ನಾನು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಹೋಗೋದು, ಇದು ನನಗೆ ಸುಮಾರು ಒಂದು ವಾರನೇ ತೊಗೊಳ್ತು. ಈ ಒಂದು ಇದು ಎಕ್ಸ್ಪೋನಲ್ಲಿ ಒಂದೇ ದಿನದಲ್ಲಿ ಎಲ್ಲ ಒಂದು ಕಾರ್ಗಳನ್ನು ಕಂಪ್ಯಾರಿಸನ್ ಮಾಡಿ ಟೆಸ್ಟ್ ಡ್ರೈವ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇದರಲ್ಲಿ ಟೆಸ್ಟ್ ಡ್ರೈವ್ ತುಂಬ ಜಾಗನೂ ಇದೆ. ಅಲ್ಲಿ ಗ್ರೌಂಡ್ ತುಂಬ ದೊಡ್ಡದಾಗಿರೋದ್ರಿಂದ ಯಾವುದೇ ಸಮಸ್ಯೆನೂ ಇಲ್ಲ. ಮತ್ತು ಕಂಪನಿಯವರು ತಮ್ಮ ಪ್ರಾಡಕ್ಟ್ಸನ್ನು ಸೇಲ್ ಮಾಡಬೇಕಾಗಿರುತ್ತೆ ಅವ್ರಿಗೆ. ಹಾಗಾಗಿ ಒಳ್ಳೆ ಕಾರ್ಗಳನ್ನು ಮತ್ತು ಹೆಚ್ಚು ಸೇಲ್ ಆಗ್ತಕ್ಕಂಥ ಕಾರ್ಗಳನ್ನು ಅಲ್ಲಿಟ್ಟಿರ್ತಾರೆ. ಅದನ್ನು ಟೆಸ್ಟ್ ಡ್ರೈವ್ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ ಇದು. ಓಕೆ, ಅರ್ಚನಾ ಅವರೇ, ಒಂದು ಮಾತು, ಈಗಾಗಲೇ ಯಾವುದೇ ವೆಹಿಕಲ್ ಅನ್ನು ಖರೀದಿಸುವಂಥ ಸಂದರ್ಭದಲ್ಲೂ ಸಾಮಾನ್ಯ ಜನರಿಗೆ ಆನ್ ಸ್ಪಾಟ್ ಎಲ್ಲ ಅಮೌಂಟ್ ಕೊಟ್ಟು ತಗೊಳ್ಳುವಂಥದ್ದು ಕಷ್ಟ. ಆ ಸಂದರ್ಭದಲ್ಲಿ ಅವರು ಖಂಡಿತವಾಗಿ ಲೋನ್ ಮಾಡೇ ಮಾಡ್ತಾರೆ. ನಾವು ಯಾವುದೇ ಒಂದು ವೆಹಿಕಲನ್ನು ತಗೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಬ್ಯಾಂಕಿನ ಇಷ್ಟು ಅಂತ ಇರುತ್ತೆ, ಆ ಟರ್ಮ್ಸ್ ಕಂಡೀಷನ್ಸ್ ಇರುತ್ತೆ, ಇಂಥವುಗಳನ್ನು ಅಲ್ಲಿಗೆ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ 1 ವಾರ ಬೇಕಾಗುತ್ತೆ ಅವರು ಹೇಳಿದಾಗೆ ಒಂದು ವೆಹಿಕಲ್ ನಮ್ಮ ಕೈ ಸೇರಬೇಕಾದ್ರೆ. ಆದರೆ ಈ ಎಕ್ಸ್ಪೋದಲ್ಲಿ ಬ್ಯಾಂಕ್ ಜೊತೆಗೆ ಡೀಲರ್ಸ್ಗಳು ಒಂದಾಗ್ತಾರೆ. ಇದು ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅನ್ನೋದು? ಆ್ಯಕ್ಚುಲಿ ಈಗ ನೋಡಿ, ನಮಗೆ ಒಂದು ವೆಹಿಕಲ್ ತೊಗೊಳ್ಬೇಕಾದ್ರೆ ನಾವು ವೇರಿಯಸ್ ಡೀಲರ್ಸ್ ಹತ್ರ ಹೋಗ್ತೀವಿ. ಸೊ ನಮಗೆ ಆ್ಯಕ್ಚುಲಿ ಗೊತ್ತಿರೋದಿಲ್ಲ ನಮಗೆ ಎಷ್ಟು ಲೋನ್ ಸಿಕ್ಕುತ್ತೆ ಅಂತ, ನಮಗೆ ಎಷ್ಟು ಎಲಿಜಿಬಿಲಿಟಿ ಇದೆ ಅಂತ. ನಾವು ಇಲ್ಲಿ ಎಕ್ಸ್ಪೋದಲ್ಲಿ ಪರ್ಟಿಕ್ಯುಲರ್ಲಿ ಏನು ಮಾಡಿದ್ದೇವೆ ಅಂದರೆ, ಈಚ್ ಕೌಂಟರಲ್ಲಿ, ಈಚ್ ಡೀಲರಲ್ಲಿ ನಮ್ಮ ಬ್ಯಾಂಕಿನ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಸೊ ಅವರು ಅಲ್ಲಿಯೇ ನಿಮ್ಮ ಡಾಕ್ಯುಮೆಂಟ್ಸ್ ನೋಡಿ, ಅಲ್ಲಿ ಸಿಬಿಲ್ ರಿಪೋರ್ಟ್ ಜನ್ರೇಟ್ ಮಾಡಿ, ಅಲ್ಲಿಯೇ ನಿಮಗೆ ಇಷ್ಟು ಎಲಿಜಿಬಿಲಿಟಿ ಇದೆ ಅಂತ ಹೇಳ್ತಾರೆ. ಓಕೆ, ಸೊ ಏನಾಗುತ್ತೆ, ಅದೇ ತಕ್ಷಣ ನಿಮಗೆ ಇನ್ನೊಂದು ಕಾರ್ ಇಷ್ಟ ಆಯಿತು, ಸೊ ಅಲ್ಲಿ ಕೊಟೇಶನ್ ತೊಗೊಳ್ಬೋದು, ಪುನಃ ನಿಮ್ಮದು ಎಲಿಜಿಬಿಲಿಟಿ ನೋಡ್ಬೋದು. ಅದರ್ವೈಸ್ ಅಗೇನ್ ಆ್ಯಂಡ್ ಅಗೇನ್ ನೀವು ವೇರಿಯಸ್ ಡೀಲರ್ಸ್ ಹತ್ರ ಹೋಗಬೇಕು, ಕೊಟೇಶನ್ ತೊಗೊಂಡು ಪುನಃ ಬ್ಯಾಂಕಿಗೆ ಬರಬೇಕು. ಆ ಪ್ರಾಬ್ಲಮ್ಸ್ ಇಲ್ಲಿ ಇರೋದಿಲ್ಲ. ಮತ್ತು ಇನ್ನೊಂದೇನು ಸರ್, ಆಲ್ರೆಡಿ ಹೇಳಿದಾಗೆ ನಾವು ಪ್ರೊವಿಷನಲ್ ಸ್ಯಾಂಕ್ಷನ್ ಲೆಟರ್ ಏನಿದೆ ಅದನ್ನು ಕೊಡ್ತೀವಿ. ಸೊ ಅವರಲ್ಲಿ ಸಹ ಕಸ್ಟಮರ್ ಸಹ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನಮ್ಮ ಲೋನ್ ವಿದಿನ್ 1 ಡೇ ಸ್ಯಾಂಕ್ಷನ್ ಆಗಿದೆ ಅಂತ. ಆ ಸ್ಯಾಂಕ್ಷನ್ ಲೆಟರ್ ಕಾಪಿಯನ್ನು ನಾವು ಕಸ್ಟಮರಿಗೆ ಕೊಡ್ತೀವಿ. ಆ ಕಾಪಿಯನ್ನು ಅವರು ಬ್ರಾಂಚ್ಗೆ ಮುಟ್ಟಿಸ್ತಾರೆ. ಸೊ ವೆರಿ ಮಿನಿಮಮ್ ಟೈಮಲ್ಲಿ ನಾವು ಅವರಿಗೆ ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ. ಅವ್ರು ಏನೆಲ್ಲ ಡಾಕ್ಯುಮೆಂಟ್ಸ್ ಕಸ್ಟಮರ್ಸ್ ನಮಗೆ ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ ಆಧಾರ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಮತ್ತು ಸಿಬಿಲ್ ರಿಪೋರ್ಟ್ ಏನು ನಾವು ಜನ್ರೇಟ್ ಮಾಡ್ತೀವಿ, ಅದನ್ನೆಲ್ಲ ನಾವು ಬ್ರಾಂಚ್ ವೈಸ್ ಸಾರ್ಟ್ ಮಾಡಿ ಈಚ್ ಬ್ರಾಂಚಿಗೆ ಕಳಿಸ್ತೀವಿ. ಈವನ್ ಅದರ ನಂತರದ ಫಾಲೋ ಅಪ್ಸ ನಾವು ಮಾಡ್ತೀವಿ. ಸೊ ದಟ್ ಈಸ್ ದ ಬೆನಿಫಿಟ್ ಆಫ್ ದಿಸ್ ಎಕ್ಸ್ಪೋ. ಓಕೆ, ಇವಾಗ ಅದು ಒಂದು ಸಿಸ್ಟಮ್ ಆಯಿತು. ಇನ್ನೊಂದು ಕಡೆ ಬರೋದಾದರೆ, ಕೆಲವರು ಕೆಲಸಕ್ಕೆ ಹೋಗ್ತಾರೆ ಅಥವಾ ಕೆಲವರು ಕೆಲಸಕ್ಕೆ ಹೋಗೋದಿಲ್ಲ. ಕೆಲವರಿಗೆ ಇಂತಿಷ್ಟು ಸ್ಯಾಲ್ರಿ ಅಂತ ಇರುತ್ತೆ, ಕೆಲವರಿಗೆ ಒಂದು ರೇಂಜ್ಗಿಂತ ಕಡಿಮೆ ಸ್ಯಾಲ್ರಿ ಇರುತ್ತೆ. ಆ ಸ್ಯಾಲ್ರಿ ವೇರಿಯೇಷನ್ ಇಟ್ಕೊಂಡು ಯಾವ ಥರ ಒಂದು ಲೋನ್ ಫೆಸಿಲಿಟಿಯನ್ನು ಕೊಡ್ಬೋದು ಅನ್ನುವಂಥದ್ದು. ಓಕೆ, ಈಗ ಇನ್ಕಮ್ ಪ್ರೂಫ್ ಇಸ್ ಅ ಮಸ್ಟ್ ಮೇಡಮ್. ನಮಗೆ ವಿದೌಟ್ ಇನ್ಕಮ್ ಪ್ರೂಫ್ ನಾವು ಏನೂ ಲೋನ್ ಕೊಡೋಕ್ಕಾಗಲ್ಲ. ಈಗ ಸ್ಯಾಲ್ರಿಡ್ ಕ್ಲಾಸ್ ಅಂತ ಹೇಳಿದರೆ ನಾವು ಸ್ಯಾಲ್ರಿ ಸರ್ಟಿಫಿಕೇಟ್ ತೊಗೊಳ್ತೀವಿ. ಆ್ಯಂಡ್ ನಾನ್ ಸ್ಯಾಲ್ರಿಡ್ ಕ್ಲಾಸ್ ಅಂತ ಹೇಳಿದರೆ 3 years IT ರಿಟರ್ನ್ ಕೊಡಬೇಕಾಗತ್ತೆ. ಅವರು 3 years IT ರಿಟರ್ನ್ನ ಎವ್ರೇಜ್ ಮಾಡಿ 3 times ಅಮೌಂಟನ್ನು ನಾವು ಅವರಿಗೆ ಲೋನ್ ಆಗಿ ಕೊಡ್ತೀವಿ. ಅದರಲ್ಲಿ ಸಹ ಅಗೇನ್ ಅವರ ಕಟ್ಬ್ಯಾಕ್ ಎಲ್ಲ ನೋಡ್ತೀವಿ, ಎಕ್ಸಿಸ್ಟಿಂಗ್ EMI ಏನಿದೆ, ಬೇರೆ ಕಡೆ ಲೋನ್ ತೊಗೊಂಡಿದ್ದಾರೆ, ಸಿಬಿಲಲ್ಲಿ ಏನೆಲ್ಲ ಲೋನ್ ರಿಫ್ಲೆಕ್ಟ್ ಆಗುತ್ತೆ, ಅದರ ಬೇಸಿಸಲ್ಲಿ ನಾವು ಕೊಡ್ತಾ ಇದ್ದೀವಿ. ಬಟ್ ಬೇಸಿಕ್ ಏನಂತ ಹೇಳಿದರೆ 3 times ಆ್ಯನ್ಯುವಲ್ ಸ್ಯಾಲ್ರಿ, ಗ್ರಾಸ್ ಸ್ಯಾಲ್ರಿ. ಸೊ ಅವ್ರ ಮನೆಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅವರ ಮಂತ್ಲಿ ಸ್ಯಾಲ್ರಿಯನ್ನು ತಗೊಂಡು ಅವರಿಗೆ ಎಷ್ಟು ಕ್ವಾಂಟಮ್ ಮ್ಯಾಕ್ಸಿಮಮ್ ಎಲಿಜಿಬಿಲಿಟಿ ಇದೆ ಅಂತ. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಸಿಂಡ್ ಆಟೋ ಎಕ್ಸ್ಪೋ 2018 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್.
ಆಟೋ ಎಕ್ಸ್ಪೋ 2018 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಆಟೋ ಎಕ್ಸ್ಪೋ 2018 ಅಲ್ಲಿ ಏನೇನು ನಡೆಯುತ್ತೆ, ಏನೆಲ್ಲ ಫೆಸಿಲಿಟಿಗಳಿರುತ್ತೆ, ಸಿಂಡಿಕೇಟ್ ಬ್ಯಾಂಕ್ ಹಾಗೂ ಡೀಲರ್ಸ್ಗಳು ಜೊತೆಗೂಡಿ ಏನೆಲ್ಲ ಮಾಡ್ತಾರೆ, ಇದರಿಂದ ಜನರಿಗೆ ಏನೆಲ್ಲ ಹೆಲ್ಪ್ ಆಗ್ತಿದೆ, ಏನೆಲ್ಲ ಹೆಲ್ಪ್ಗಳಾಗುತ್ತೆ, ಕೇವಲ ನಾವು ಡೈರೆಕ್ಟ್ ಆಗಿ ಡೀಲರ್ಸ್ಗಳ ಬಳಿ ಹೋದ್ರೆ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದನ್ನ ನೀವು ಈಗಾಗಲೇ ಅನುಭವಿಸಿರ್ತೀರಾ. ಆದ್ರೆ ಈ ಎಕ್ಸ್ಪೋದಿಂದ ನಿಮಗೆ ಏನೆಲ್ಲ ಒಳಿತಾಗುತ್ತೆ ಅನ್ನೋದನ್ನ ಈಗಾಗಲೇ ಅವ್ರು ತಿಳಿಸ್ಕೊಟ್ರು. ಮುಂದೆ ಯಾವ ತರ ಪ್ರೊಸೀಜರ್ಗಳಿರುತ್ತೆ ಅನ್ನೋದನ್ನ ಅವರಿಂದಲೇ ತಿಳ್ಕೊಳ್ಳೋಣ. ಅರ್ಚನಾ ಮೇಡಮ್, ಈಗಾಗಲೇ ಸ್ಯಾಲ್ರಿ ಇಂತಿಷ್ಟು ಇರಬೇಕು, ಈ ರೀತಿ ಇದ್ರೆ ಈ ತರ ಫೆಸಿಲಿಟಿಗಳಿರುತ್ತೆ ಅನ್ನೋದನ್ನ ನೀವು ಕೊಟ್ಟಿದ್ರಿ. ಆದ್ರೆ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟಿರಬೇಕು ಅನ್ನೋದು ಜನರ ಒಂದು ಕ್ವಶನ್ಸ್, ಅದು ಯಾವ ತರ ಇರಬೇಕು? ಸ್ಯಾಲ್ರಿಡ್ ಮತ್ತೆ ನಾನ್ ಸ್ಯಾಲ್ರಿಡ್ ಇಬ್ಬರಿಗೆ ಸಹ ಆನ್ಯುವಲ್ ಮಿನಿಮಮ್ ಇನ್ಕಮ್ 2 lakh ಇರಬೇಕು. ಸೊ ಅದಕ್ಕಿಂತ ಕೆಳಗಡೆ ಇದ್ದವರಿಗೆ ಯಾವುದೇ ರೀತಿಯ ಇಲ್ಲ. 4-wheeler ಲೋನ್ ಕೊಡಿದಾಗ 2 lakhs ಕಂಪಲ್ಸರಿ. ಓಕೆ, ಈಗ 2 wheelers ಗಳು ಯಾವ್ದು ಒಂದು ಕಂಪನಿ ಬರುತ್ತೆ ಅಂತ ಹೇಳಿದ್ರಿ. ಸೊ ಡೀಲರ್ಸ್ ಗಳು ಒಬ್ರು ಬರ್ತಾರೆ, ಸೊ ಅವರಿಗೆ ಯಾವ ತರ ಇನ್ಕಮ್ ಇರಬೇಕು? ಆನ್ಯುವಲ್ ಇನ್ಕಮ್ 50,000 ಇರಬೇಕು 2 wheelers ತಗೊಳ್ಬೇಕು. 2 wheelers, ಓಕೆ. ಸರಿ, ಇನ್ನೊಂದು ವಿಷಯ ಕೇಳಬೇಕು. ಸಿಂಡಿಕೇಟ್ ಬ್ಯಾಂಕ್ ಅಂದ ತಕ್ಷಣ ನೀವು ಹೇಳಿದ್ರಿ 84 ಶಾಖೆಗಳು ಈಗಾಗಲೇ ಇದೆ. ಇಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆಗಳಲ್ಲೂ ಕೂಡ ಹಲವು ಶಾಖೆಗಳನ್ನ ತೆರೆದು ಜನಪ್ರಿಯತೆಯನ್ನ ಗಳಿಸಿರುವಂತಹ ಒಂದು ಬ್ಯಾಂಕ್, ಜನಮಾನ್ಯತೆಯನ್ನ ಕೂಡ ಪಡೆದಿರುವಂತಹ ಬ್ಯಾಂಕ್ಗಳಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಕೂಡ ಪ್ರಮುಖವಾದಂಥದ್ದು. ಆದರೆ ಜನರು ಕೂಡ ಈಗ ಸಾಕಷ್ಟು ಕಾಂಪಿಟೇಟಿವ್ ವರ್ಲ್ಡ್ ಅಂತೀವಿ, ಅಥವಾ ಈ ಒಂದು ಸೊಸೈಟಿಯಲ್ಲಿ ಜನದ ಆಯ್ಕೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಿಂಡಿಕೇಟ್ ಬ್ಯಾಂಕನ್ನೇ ಯಾಕೆ ಜನರು ಅವಲಂಬಿಸಬೇಕು? ಸಿಂಡಿಕೇಟ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದರೆ ಏನೆಲ್ಲ ಫೆಸಿಲಿಟಿಗಳು ಜನರಿಗೆ ಸಿಗುತ್ತೆ ಅನ್ನುವಂಥದ್ದು. ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಿದರೆ ಅವರಿಗೆ ಪ್ರಪ್ರಥಮವಾಗಿ ಅವರಿಗೆ ಒಂದು ಅಕೌಂಟ್ ಕಿಟ್ ಅಂತ ಕೊಡ್ತೀವಿ. ಅದರಲ್ಲಿ ಅವರ ಪಾಸ್ಬುಕ್ಕು, ಡೆಬಿಟ್ ಕಾರ್ಡು ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ಗೆ ಬೇಕಾಗುವ ಫೆಸಿಲಿಟೀಸನ್ನೆಲ್ಲ ಅದರಲ್ಲೇ ಕೊಟ್ಟಿರ್ತೀವಿ. ಇನ್ಸ್ಟೆಂಟಾಗಿ ನಾವು ಕೊಡ್ತೀವಿ. ಅಕೌಂಟ್ ಓಪನ್ ಮಾಡಿದ ನಂತರ ಹೆಚ್ಚಿನ ಶಾಖೆಗಳು ನಮ್ಮ ಗ್ರಾಹಕರ ಸಮೀಪದಲ್ಲೇ ಇದ್ದಾವೆ. ಆ್ಯಂಡ್ ಸಿಂಡಿಕೇಟ್ ಬ್ಯಾಂಕು ನಿಮಗೆ ತಿಳಿದ ಹಾಗೆ 1925ನೇ ಇಸ್ವಿಯಲ್ಲಿ ಹುಟ್ಟಿದ ಮೂಲ ಉದ್ದೇಶವೇ ಗ್ರಾಹಕ ಸೇವೆ ಅಂತಲೇ ತಿಳ್ಕೊಂಡು ಕಸ್ಟಮರ್ ಸರ್ವಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಸಿಂಡಿಕೇಟ್ ಬ್ಯಾಂಕ್. ಇವತ್ತು ದೇಶದ ಅಗ್ರಣೀಯ ಬ್ಯಾಂಕುಗಳಲ್ಲಿ ಒಂದಾದ ಸಿಂಡಿಕೇಟ್ ಬ್ಯಾಂಕು ತನ್ನ ಪ್ರಾಮುಖ್ಯತೆಯನ್ನು ಬರೀ ಗ್ರಾಹಕ ಸೇವೆಯಿಂದಲೇ ಉಳಿಸ್ಕೊಂಡಿದೆ. ಸೊ ಬೇರೆ ಇತರ ಬ್ಯಾಂಕ್ಗಳಲ್ಲಿ ಸಿಗುವಂಥಕ್ಕಿಂತ ಹೆಚ್ಚಾಗಿ ಗ್ರಾಹಕ ಸೇವೆ ನಮ್ಮಲ್ಲಿ ದೊರಕ್ತದೆ. ಆದ್ದರಿಂದ ಗ್ರಾಹಕರು ಹೆಚ್ಚಾಗಿ ನಮ್ಮ ಕಡೆಗೆ ಸಿಂಡಿಕೇಟ್ ಬ್ಯಾಂಕಿನ ಕಡೆಗೆ ಬರ್ತಾ ಇದ್ದಾರೆ. ಆಮೇಲೆ ನಮ್ಮಲ್ಲಿರುವಂಥ ಈ ವಾಹನ ಸಾಲಗಳು ಏನಿದ್ದಾವೆ, ಈ ರೇಟ್ಸ್ ಆಫ್ ಇಂಟ್ರೆಸ್ಟ್ ಆಗಲಿ ಅಥವಾ ಪ್ರೊಸೆಸಿಂಗ್ ಚಾರ್ಜಸ್ ಆಗಲಿ ಅಥವಾ ಡಾಕ್ಯುಮೆಂಟೇಷನ್ ಚಾರ್ಜಸ್ ಆಗಲಿ, ಇವೆಲ್ಲ ಬಹಳ ಕಾಂಪಿಟೇಟಿವ್ ಆಗಿ ಸ್ಪರ್ಧಾತ್ಮಕ ರೀತಿಯಲ್ಲಿ ಇದ್ದಾವೆ. ಆದ್ದರಿಂದ ಹೆಚ್ಚಿನ ಜನ ಸಿಂಡಿಕೇಟ್ ಬ್ಯಾಂಕಿಗೆ ಬರ್ತಾರೆ. ನಾಳೆ ಮತ್ತು ನಾಡಿದ್ದು ನಡೆಯುವಂಥ ಈ ಆಟೋ ಎಕ್ಸ್ಪೋದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಈ ಒಂದು ಆಟೋ ಎಕ್ಸ್ಪೋದ ಒಂದು ಉಪಯೋಗವನ್ನು, ಲಾಭವನ್ನು ಪಡ್ಕೊಳ್ಳಲಿದ್ದಾರೆ ಅಂತ ನಾನು ಆಶಿಸ್ತೇನೆ. ಓಕೆ, ಸರಿ, ಇನ್ನೊಂದು ವಿಷಯ, ಈಗ ಆಟೋ ಎಕ್ಸ್ಪೋ 2018 ಏನಿದೆ, ಇದು ಕಾರ್ ಮತ್ತು ಒಂದು 2 wheelersಗಳ ಒಂದು ಸಂಗಮ ಅಲ್ಲಿ ನಡೀತಾ ಇರುವಂಥದ್ದು. ಸಾಕಷ್ಟು ಡೀಲರ್ಸ್ಗಳಲ್ಲಿ ಬರ್ತಾರೆ. ಸೊ ಅಲ್ಲಿ ಕೂಡ ಕಾಂಪಿಟೇಷನ್ ಇರುತ್ತೆ, ಅವರವರಿಗೆ ಕಾಂಪಿಟೇಷನ್ ಇರುತ್ತೆ. ನಮ್ಮದು ಸೇಲ್ ಆದರೆ ಇಂತಿಷ್ಟು ಹಿಂಗೆ ಇರುತ್ತೆ ಅನ್ನುವಂಥದ್ದು. ಸೊ ಆ ಪ್ರೊಸೀಜರ್ಗಳು ಯಾವ ಥರ ಇರುತ್ತೆ ಸರ್? ಅದು ಕಾಂಪಿಟೇಷನ್ ಡೀಲರ್ಸ್ ಮಧ್ಯೆ ಇದ್ದೇ ಇರುತ್ತೆ, ಬಟ್ ಇಲ್ಲಿ ಡಿಫರೆಂಟ್ ಡೀಲರ್ಸ್ ಬರೋದ್ರಿಂದ ಅಲ್ಲ ಸರ್, ಅದು ಬ್ಯಾಂಕಿಗೆ ಯಾವ ರೀತಿ ಸಂಬಂಧಿತ ಆಗಿರುತ್ತೆ. ಈಗ ಒಂದೊಂದು ಡೀಲರ್ಸ್ ಒಂದೊಂದು ಕಂಪನಿಗೆ ಒಂದೊಂದು ಥರ ಇರುತ್ತೆ. ಸೊ ಅದು ಯಾವ ಥರ ಇರುತ್ತೆ ಈ 14 ಡೀಲರ್ಸ್ಗಳಲ್ಲಿ ಅಂತ? 14 ಡೀಲರ್ಸ್ಗಳು ಬೇರೆ ಬೇರೆ ಕಂಪನಿನ ರೆಪ್ರೆಸೆಂಟ್ ಮಾಡೋರು, ಅಂದರೆ ಬೇರೆ ಬೇರೆ ಕಾರ್ಗಳನ್ನು ರೆಪ್ರೆಸೆಂಟ್ ಮಾಡೋರು. ಈಗ ನೀವು ಹೇಳಿದಾಗ ಒಂದೇ ಕಾರನ್ನು 4 ಜನ ಡೀಲರ್ ಬಂದು ಮಾಡ್ತಾರಂದ್ರೆ ಅದರಲ್ಲಿ ಸ್ವಲ್ಪ ಕಟ್ ಥ್ರೋಟ್ ಕಾಂಪಿಟೇಷನ್ ಇರುತ್ತೆ, ಅಂಡರ್ ಕಟ್ಟಿಂಗ್ ಎಲ್ಲ ಇರ್ತದೆ. ಬಟ್ ಇಲ್ಲಿ ಹಾಗಲ್ಲ, 14 ಜನ ಡಿಫ್ರೆಂಟ್ ಕಾರನ್ನು ಮಾರಾಟ ಮಾಡುವರು. ಸೊ ಅವರವರದ್ದೇ ಆದಂಥ ಅವರ ಪ್ರೈಸಸ್ ಅಂತ ಇರ್ತದೆ. ಸೊ ಮಾರುತಿ 800 ಅಥವಾ ಮಾರುತಿ ಸುಜುಕಿನ ಯಾವುದೇ ಬ್ರ್ಯಾಂಡ್ ಇರಲಿ, ಯು ಕೆನಾಟ್ ಕಂಪೇರ್ ವಿತ್ ದ ಆಡಿಗೆ ಅದರದ್ದೇ ಆದ ಪ್ರೈಸ್ ಇರುತ್ತೆ, ಮಾರುತಿಗೆ ಅದರದ್ದೇ ಆದ ಪ್ರೈಸ್ ಇರುತ್ತೆ. ಆದ್ದರಿಂದ ಇದರಲ್ಲಿ ಕಾಂಪಿಟೇಷನ್ ಆಗಲಿ, ಅಂಡರ್ ಕಟ್ಟಿಂಗ್ ಆಗಲಿ ಆಗುವಂಥ ಚಾನ್ಸಸ್ ಇರುವುದಿಲ್ಲ. ಸರ್, ಇನ್ನೊಂದು ವಿಷಯ, ಈಗ ಜನ ನಾಳೆ ಬರ್ತಾರಂದ್ರೆ ಆನ್ ಸ್ಪಾಟಲ್ಲೇ ಕಾರನ್ನು ತಗೊಳ್ಳುವಂಥ ಏನಾದರೂ ಮೆಥಡ್ ಇದೆಯಾ ಅಥವಾ ಹೇಗೆ ಅಂತದ್ದು? ಅಂದರೆ ಇವಾಗ ನಾವೊಂದು ಬಂದು ಕಾರನ್ನು ನೋಡ್ತೀವಿ, ನಮಗಿದು ಬೇಕು ಅಂದರೆ ವಿತ್ ಲೋನ್ ತಗೊಳ್ಳುವಂಥದ್ರೆ ಆಗಲೇ ಸಿಕ್ಬಿಡುತ್ತಾ ಹೇಗೆ ಅನ್ನುವಂಥದ್ದು? ಲೋನ್ ಎಲ್ಲ ಸ್ಯಾಂಕ್ಷನ್ ಆಗಿ ಎಲ್ಲ ಅವರ ಹಣವನ್ನು, ಅವರ ಮಾರ್ಜಿನ್ ಅಮೌಂಟು ಪ್ಲಸ್ ಲೋನಿನ ಅಮೌಂಟನ್ನು ಎರಡನ್ನೂ
ಆ ಡೀಲರ್ಸ್ಗೆ ತಲುಪಿದ ತಕ್ಷಣವೇ ಅವರ ಕಾರು ರೆಡಿ ಇರ್ತದೆ, ಅವರು ಕಾರು ಡೆಲಿವರಿ ತಗೊಳ್ಬೋದು. ಓಕೆ ಸರ್, ಇನ್ನೊಂದು ವಿಷಯ, ಪ್ರತಿ ನಾವು ನೋಡಿದಂತಹ ಸಂದರ್ಭದಲ್ಲೂ ನೀವು ಇನ್ವಿಟೇಷನ್ ಅಲ್ಲಿ ಕೂಡ ನೀವು ಇನ್ವೈಟ್ ಮಾಡಿದಂತಹ ಒಂದು ಕಾರ್ಡಲ್ಲಿ ಕೂಡ ಸಿಂಡಿಕೇಟ್ ಬ್ಯಾಂಕ್ ಒಂದು ಬಂಪರ್ ಆಕರ್ಷಣೀಯವಾದಂಥ ಒಂದು ಸುವರ್ಣ ಅವಕಾಶವನ್ನು ಕೊಡ್ತಿದ್ದಾರೆ ಅಂತ ಕೇಳ್ಪಟ್ವಿ. ಅದು ಯಾವ ಥರ ಅವಕಾಶಗಳಿರುತ್ತೆ ಅನ್ನುವಂಥದ್ದು? ಇದರಲ್ಲಿ ಅವಕಾಶ ಅಂತ ಹೇಳಿದರೆ ನಾವು ಈಗಾಗಲೇ ಹೇಳಿದ್ದೇವೆ, ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ 14 ಕಂಪನಿಯ ಮಾಡೆಲನ್ನು ನೋಡ್ತಕ್ಕಂಥ ಒಂದು ಅವಕಾಶ ಇದು. ನಾನು ಹೇಳಿದೆ, ನೀವು ಬೇರೆ ಬೇರೆ ಕಂಪನಿಗೆ ಹೋಗಿ ನೋಡಬೇಕಂತ ಎಷ್ಟು ಟೈಮ್ ತೊಗೊಳುತ್ತೆ. ಅದು ವೀಕೆಂಡ್ಸಲ್ಲಿ ಆಗಿರೋದ್ರಿಂದ, ಸ್ಯಾಟರ್ಡೇ ಸಂಡೇ 2 ರಜೆ ಇರೋದ್ರಿಂದ ಎಲ್ಲ ಗ್ರಾಹಕರು ಬಂದು ಅವರ ತಮ್ಮ ಒಂದು ಬೇಕಾದಂಥ ಮಾಡೆಲನ್ನು ಸುಲಭವಾಗಿ ಕಂಪೇರ್ ಮಾಡ್ಬೋದು ಮತ್ತು ಆಯ್ಕೆನೂ ಮಾಡ್ಬೋದು, ಜೊತೆಗೆ ಟೆಸ್ಟ್ ಡ್ರೈವನ್ನು ಮಾಡ್ಬೋದು. ಸೊ ಹಾಗಾಗಿ ಅದರಿಂದ ಅವರಿಗೆ ಇಮಿಡಿಯೇಟ್ ಡಿಸಿಷನ್ ತಗೊಳ್ತಕ್ಕಂಥ ಒಂದು ಕೆಪಾಸಿಟಿ ಬರುತ್ತೆ ಅವರಿಗೆ. ಓಕೆ, ಅರ್ಚನಾ ಈಗಾಗಲೇ ಹೇಳಿದ ಪ್ರಕಾರ ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್ ಹೊಂದಿರುವವರಿಗೆ ಯಾವ ತರ ರಿಯಾಯಿತಿ ಇರುತ್ತೆ ಅನ್ನುವಂಥದ್ದು, ಯಾವ ತರ ಅವರಿಗೆ ಸಪ್ರೇಟ್ ಆಗಿ, ಯಾಕಂದ್ರೆ ಬೇರೆ ಬೇರೆ ಬ್ಯಾಂಕ್ ಇಂದವರು ಕೂಡ ಬರ್ತಾರೆ ಅಕೌಂಟ್ ಇರುವವರು, ಆದ್ರೆ ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್ ಇರುವವರಿಗೆ ಯಾವ ತರ ಇರುತ್ತೆ? ಈಗ ಸಿಂಡಿಕೇಟ್ ಬ್ಯಾಂಕಲ್ಲಿ ಸ್ಯಾಲ್ರಿ ಇದ್ದು ಅವರ ಸಿಬಿಲ್ ಸ್ಕೋರ್ ನೋಡ್ತೀವಿ, ಅದು 700 ಎಬೋವ್ ಇದ್ದರೆ ಅವರಿಗೆ ರೇಟ್ ಆಫ್ ಇಂಟ್ರೆಸ್ಟ್ 9.30 ಇರುತ್ತೆ ಆಸ್ ಕಂಪೇರ್ ಟು 9.55 ಅದರ್ಸ್ಗೆ. ಸೊ ಅದು ಬೆನಿಫಿಟ್ ಇರುತ್ತೆ. 0.25% ಕಡಿಮೆ ಇರ್ತದೆ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಅಕೌಂಟ್. ಸರ್, ಈಗ ಟೋಟಲ್ ಆಗಿ ನಾವು ಹೇಳೋದಾದ್ರೆ ಸಿಂಡಿಕೇಟ್ ಬ್ಯಾಂಕ್ ಇವಾಗ ಎಕ್ಸ್ಪೋ ಬಿಟ್ಬಿಡಿ, ಆಟೋ ಎಕ್ಸ್ಪೋ ಏನು ನಡೀತಿದೆ ಅದು ನಾಳೆ 22-23ನೇ ತಾರೀಕಿನಂತೂ ಖಂಡಿತವಾಗಿ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿ ಆಗೇ ಆಗುತ್ತೆ. ಸೊ 2 ವರ್ಷದಿಂದ ಕೂಡ ಅದು ಯಶಸ್ವಿ ಆಗಿದೆ, 3ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಅದು ಕೂಡ ಖಂಡಿತ ಸಕ್ಸಸ್ ಕಾಣೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಸರ್, ಈಗ ಸಿಂಡಿಕೇಟ್ ಬ್ಯಾಂಕ್ ಹತ್ರ ನಾವು ಒಂದು ನೋಟ ಹೋಗೋದಾದ್ರೆ ಈ ಲೋನ್ ಬಿಟ್ಟರೆ ಯಾವ ಥರ ಫೆಸಿಲಿಟಿಗಳಿರುತ್ತೆ, ಏನೆಲ್ಲ ಯೋಜನೆಗಳಿದೆ ಈ ಒಂದು ಸಿಂಡಿಕೇಟ್ ಬ್ಯಾಂಕಲ್ಲಿ ಅನ್ನುವಂಥದ್ದು? ಸಿಂಡಿಕೇಟ್ ಬ್ಯಾಂಕು ಸ್ಥಾಪನೆಯಾದ ಉದ್ದೇಶವೇ ಹಲವಾರು ಇನೋವೇಷನ್ಸ್ ಮಾಡುವಂಥ ಒಂದು ಸ್ಕೀಮ್ಗಳನ್ನು, ಗ್ರಾಹಕರಿಗೆ ಅನುಕೂಲ ಆಗುವಂಥ, ಗ್ರಾಹಕರಿಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ಗಳನ್ನು, ಸರ್ವೀಸಸ್ಗಳನ್ನು ಸಿಂಡಿಕೇಟ್ ಬ್ಯಾಂಕ್ ತರ್ತಾ ಇದೆ. 1925ನೇ ಇಸ್ವಿನಲ್ಲಿ ಹುಟ್ಟಿದಂಥ ಬ್ಯಾಂಕು. ಹುಟ್ಟುವ ಕಾರಣವೇ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸಂತ್ರಸ್ತರಾಗಿರುವಂತಹ ವೀವಿಂಗ್ ಕಮ್ಯುನಿಟಿ ಏನಿದ್ದಾರೆ, ನೇಕಾರರಿಗೆ ಹೆಲ್ಪ್ ಮಾಡಲಿಕ್ಕೆ. ಇವತ್ತು ನಾವು MSME, SSI ಎಲ್ಲ ಹೇಳ್ತೀವಲ್ಲ, ಅದು ಏನಲ್ಲ, ಅದು ಆವಾಗಲೇ ಇತ್ತು 1925ನೇ ಇಸ್ವಿಯಲ್ಲಿ. ಆ ನಂತರ 1960ನೇ ಇಸ್ವಿಯಲ್ಲಿ ಕೃಷಿ ಸಾಲದಲ್ಲಿ ಒಂದು ಬಹಳಷ್ಟು ಇನೋವೇಷನ್ ಮಾಡಿ ಹೊಸ ಥರದ ಕೃಷಿ ಸಾಲವನ್ನು ಸಿಂಡಿಕೇಟ್ ಬ್ಯಾಂಕು ಸ್ಟಾರ್ಟ್ ಮಾಡಿತು. ಅದನ್ನು ರಾಷ್ಟ್ರೀಕರಣ ಆದ ನಂತರ ಆವಾಗಿನ ಸರ್ಕಾರ ಎಲ್ಲ ಬ್ಯಾಂಕುಗಳು ಈ ಥರದ ಕೃಷಿ ಸಾಲಗಳನ್ನಾಗಲಿ ಅಥವಾ ಈ ಥರ ಸಣ್ಣ ಕೈಗಾರಿಕೆ ಸಾಲಗಳನ್ನಾಗಲಿ ಸಿಂಡಿಕೇಟ್ ಬ್ಯಾಂಕ್ ಮಾದರಿಯಲ್ಲೇ ನೀವೆಲ್ಲ ಕೊಡಬೇಕು ಅಂತ ಆದೇಶ ನೀಡಿದೆ. ಆಮೇಲೆ 1964ನೇ ಇಸ್ವಿನಲ್ಲಿ ಈ ಗಣಕೀಕರಣ ಏನು ಹೇಳ್ತೀವಿ ನಾವು, ತಾಂತ್ರಿಕತೆ ಏನು ಹೇಳ್ತೀವಿ, ಕಂಪ್ಯೂಟರ್ ಟೆಕ್ನಾಲಜಿ ಏನು ಹೇಳ್ತೀವಿ, ವಿ ಆರ್ ದ ಫಸ್ಟ್ ಬ್ಯಾಂಕ್ ಇನ್ ಇಂಡಿಯಾ. ನಾವೇ ಪ್ರಥಮ ಬ್ಯಾಂಕು ನಮ್ಮ ದೇಶದಲ್ಲಿ ಪೇರೋಲ್ ಸಿಸ್ಟಮ್ಸ್ ಏನಿರುತ್ತೆ, ಸ್ಯಾಲರಿ ಅನ್ನುವಂಥದ್ದು ಏನಿರುತ್ತೆ ಎಂಪ್ಲಾಯೀಸಿಗೆ, ಅದನ್ನು ಕಂಪ್ಯೂಟರೀಕರಣದಲ್ಲಿ ಸ್ಯಾಲ್ರಿ ಕೊಡುವಂಥದ್ದು IBM ಮಷಿನ್ನ ಫಸ್ಟ್ ಟೈಮ್ ಸಿಂಡಿಕೇಟ್ ಬ್ಯಾಂಕ್ 1964ನಲ್ಲಿ ಇನ್ಸ್ಟಾಲ್ ಮಾಡಿ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲೇ ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಳಬಹುದು ಅನ್ನುವಂಥದ್ದು ಒಂದು ತೋರಿಸಿಕೊಟ್ಟಿತು. ಅದಾದ ನಂತರ 2000ನೇ ಇಸ್ವಿನಲ್ಲಿ ಇಂಡಿಯಾದಲ್ಲೇ, ಭಾರತ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಂತ ಇವತ್ತು ಎಲ್ಲ ಬ್ಯಾಂಕ್ಗಳು ಅದನ್ನು ಅಳವಡಿಸ್ಕೊಂಡಿದ್ದಾವೆ. CBS ಅಂತ ಹೇಳ್ತೀವಿ ನಾವು, ಎನಿವೇರ್ ಎನಿ ಟೈಮ್ ಎನಿ ಹೌ ಬ್ಯಾಂಕಿಂಗ್ ಲೈಕ್ ದ್ಯಾಟ್. ಸೊ ಎನಿವೇರ್ ಎನಿ ಟೈಮ್ ಬ್ಯಾಂಕಿಂಗ್ ಇಟ್ ಈಸ್. ಸೊ ಅದರಿಂದ ಜನಗಳಿಗೆ ಎಲ್ಲಿದ್ದರೂ ಕೂಡ, ಉಡುಪಿಯಲ್ಲಿ ಖಾತೆ ಇರುವವನು ಡೆಲ್ಲಿನಲ್ಲಿ ಕೂಡ ಕ್ಯಾಶನ್ನು ವ್ಯವಹಾರಗಳನ್ನು ಮಾಡ್ಬೋದು. ಅದನ್ನು ಪ್ರಪ್ರಥಮವಾಗಿ ಸಿಂಡಿಕೇಟ್ ಬ್ಯಾಂಕ್ 2000ನೇ ಇಸ್ವಿನಲ್ಲಿ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನನ್ನು ಸ್ಥಾಪನೆ ಮಾಡಿದೆ. ಸೊ ಈ ಥರದಲ್ಲಿ ಹಲವಾರು ಅನ್ವೇಷಣೆಗಳನ್ನು, ಇನೋವೇಷನ್ಸ್ ಸಿಂಡಿಕೇಟ್ ಬ್ಯಾಂಕ್ ಮಾಡ್ತಾ ಬಂದಿದೆ. ಆದ್ದರಿಂದ ಇವತ್ತಿನ ದಿನ ಸಿಂಡಿಕೇಟ್ ಬ್ಯಾಂಕು ನಮ್ಮ ದೇಶದಲ್ಲಿ ಒಂದು ಅಗ್ರಣೀಯ ಬ್ಯಾಂಕ್ಗಳಲ್ಲಿ ಒಂದಂತ ಎಣಿಸ್ಕೊಂಡಿದೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಬ್ಯಾಂಕ್ಸ್ ಇನ್ ಅವರ್ ಕಂಟ್ರಿ ಟುಡೇ. ಸರ್, ಇವಾಗ ಹಿಂದಿನ ಕಾಲಕ್ಕಿಂತ ಹೋಲಿಸಿದ್ರೆ 1952ರಲ್ಲಿ ಸ್ಥಾಪನೆಯಾದಂತಹ ಸಿಂಡಿಕೇಟ್ ಬ್ಯಾಂಕ್ 25ನೇ ಇಸವಿಯಲ್ಲಿ ಏನು ಸ್ಥಾಪನೆಯಾಗಿತ್ತು, ಅದು ಇಲ್ಲಿ ತನಕ ಕಂಟಿನ್ಯೂ ಆಗಿ ಬಂದಿದೆ. ಸಾಕಷ್ಟು ಇನೋವೇಷನ್ ಮಾಡಿದ್ದೀರಿ ಅಂತ ನೀವು ಈಗಾಗಲೇ ತಿಳಿಸಿದಿರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಆನ್ಲೈನ್ ಮೆಥಡ್ ಆಗ್ತಾ ಇದೆ, ಆನ್ಲೈನ್ ಪ್ರೊಸೀಜರ್ಗಳಾಗ್ತಾ ಇದೆ. ಸೊ ಇಲ್ಲಿ ಯಾವ ಥರ ಇರುತ್ತೆ ಅನ್ನುವಂಥದ್ದು? ಸಿಂಡಿಕೇಟ್ ಬ್ಯಾಂಕು ನಾನು ಆವಾಗಲೇ ಹೇಳಿದಾಗೆ ನಮ್ಮಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಸೇವೆಗಳನ್ನು ಬಹಳ ಒಂದು ಉತ್ತಮ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಹಾಗೆಯೇ ಕೂಡ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ನಾವು ಏನು ಹೇಳ್ತೀವಿ, ಆ ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಾಗಲಿ ಅಥವಾ ಮೊಬೈಲ್ ಬ್ಯಾಂಕಿಂಗ್ನಲ್ಲಾಗಲಿ
ಅತ್ಯುತ್ತಮ ರೀತಿಯಲ್ಲಿ ನೀವು ಹಣವನ್ನು ವರ್ಗಾವಣೆ ಮಾಡೋದು, ಮನೆಯಲ್ಲೇ ಕೂತು ಅಥವಾ ಮೊಬೈಲ್ನಲ್ಲೇ ಕೂತು ಇಲ್ಲ ಲ್ಯಾಪ್ಟಾಪ್ನಲ್ಲೇ ಕೂತು ನೀವು ಹಣಗಳನ್ನು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಆನ್ಲೈನ್ನಲ್ಲಿ ವರ್ಗಾವಣೆ ಮಾಡುವಂಥದ್ದಿರುತ್ತೆ. ಇನ್ನು ಸಿಂಡ್ ಭೀಮ್ ಸರ್ ಮಾತಾಡುವ ಸರ್, ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಾಂ, ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ವಿಕಾಸ್ ಅಂತೇಳಿ. ಇದು ಹೌಸಿಂಗ್ ಲೋನ್ ಕೊಡ್ತಾರೆ ಇವರು? ಏನ್ ಸರ್? ಹೌಸಿಂಗ್ ಲೋನ್. ಹೌಸಿಂಗ್ ಲೋನ್ ಅದು ಇವಾಗ ನಾಳೆ ನಡೀತಾ ಇರುವಂತದ್ದು ಆಟೋ ಎಕ್ಸ್ಪೋ 2018, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಸ್ಕಷನ್ ಅನ್ನ ಕರೆದಿದ್ವಿ. ಉಳಿದಂತೆ ಅವ್ರು ಇವಾಗ ಜನರಲ್ ಮ್ಯಾನೇಜರ್ ಹೇಳ್ತಾರೆ ಅವರ ಬ್ಯಾಂಕ್ ಅಲ್ಲಿ ಯಾವ ತರ ಹೌಸಿಂಗ್ ಲೋನ್ ಇರುತ್ತೆ ಅನ್ನುವಂಥದ್ದು. ಹೇಳಿ ಸರ್. ಈಗ ಮಾತಾಡ್ತಾರೆ, ಎಲ್ಲಿರ್ತಾರೆ? ನಮಸ್ಕಾರ ಸ್ವಾಮಿ. ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೂಡ ಗೃಹ ಸಾಲಗಳನ್ನು ಕೊಡುವಂಥ ವ್ಯವಸ್ಥೆ ಇದೆ. ಅದು ನಿಮ್ಮ ಆದಾಯದ ಮೇಲೆ ಹೊಂದಿಕೊಂಡು ಹಾಗೂ ನಿಮ್ಮ ಮನೆಗೆ ಕಟ್ಟುವಲಿಕ್ಕೆ ಎಷ್ಟು ಖರ್ಚಾಗ್ತದೆ ಹೊಂದಿಕೊಂಡು ಅದರ ಮೇಲೆ ನಿಮಗೆ ಎಷ್ಟು ಸಾಲ ಸಿಗಬಹುದು ಅನ್ನೋದನ್ನು ನಾವು ತೀರ್ಮಾನ ಮಾಡಿ ಅದಕ್ಕೆ ತಕ್ಕದಾದಂಥ ಬಡ್ಡಿ ದರವನ್ನು ಹಾಕಿ ನಾವು ಸಾಲದ ವ್ಯವಸ್ಥೆಯನ್ನು ಇದೆ. ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಸಿಂಡ್ ನಿವಾಸ್ ಅಂತ ಒಂದು ಸ್ಕೀಮ್ ಇದೆ. ಆ ಸ್ಕೀಮ್ನಲ್ಲಿ ನೀವು ಹತ್ತಿರದ ಶಾಖೆಗೆ ಹೋಗಿ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. ಧನ್ಯವಾದಗಳು. ಸರ್ ಸರ್ ಅವ್ರು ಕೇಳ್ತಾ ಇರುವಂತದ್ದು ಎಷ್ಟು ಪರ್ಸೆಂಟೇಜ್ ಇದೆ ಲೋನ್? 8.80 ಇದೀಗ. 8.80. ನಮಸ್ಕಾರ ಸ್ವಾಮಿ. ಓಕೆ ವಿಕಾಸ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಈಗ ಅವರು ಕೇಳಿರುವಂತದ್ದು ಆಟೋ ಎಕ್ಸ್ಪೋ ಬಿಟ್ಟು ಹೊರಗಡೆ ಕೇಳಿದ್ರು ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಯಾವೆಲ್ಲ ಲೋನ್ಸ್ ಗಳಿದೆ ಅಂತ. ನಾವು ಮತ್ತೆ ಅದಕ್ಕೆ ಬರುವ, ಯಾಕಂದ್ರೆ ಆಟೋ ಎಕ್ಸ್ಪೋ ಬಿಟ್ಟು ಯಾವ ತರ ಈ ಸಾಲದ ಯೋಜನೆಗಳು ಇದೆ ಅನ್ನುವಂಥದ್ದು. ಸೊ ನಾನು ಈಗ ಹೇಳಿದಾಗೆ ತಾಂತ್ರಿಕತೆಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಮುಂಚೂಣಿಯಲ್ಲಿದೆ. ನಮ್ಮಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗ್ತದ ಅನ್ನೋದಕ್ಕೆ ಸೊ ಆವಾಗಲೇ ನಾನು ಉತ್ತರ ಕೊಟ್ಟಿದ್ದೀನಿ. ಇದಲ್ಲದೆ ಈ ಆಟೋ ವಾಹನ ಸಾಲಗಳಲ್ಲದೆ ನಮ್ಮಲ್ಲಿ ಗೃಹ ಸಾಲಗಳಾಗಲಿ ಅಥವಾ MSME ಲೋನುಗಳಾಗಲಿ ಅಥವಾ ರಿಟೈಲ್ ಟ್ರೇಡರ್ಸಿಗೆ ಸಂಬಂಧಪಟ್ಟ ಹಾಗೆ ಸಿಂಡ್ ವ್ಯಾಪಾರ ಅಂತ ಇದೆ, ಆಮೇಲೆ ಸಿಂಡ್ MSME ಅಂತ ಇದೆ, ಕಾಂಟ್ರಾಕ್ಟರ್ಗಳಿಗೆ ಸಿಂಡ್ ಕಾಂಟ್ರಾಕ್ಟರ್ ಅಂತ ಇದೆ, ಡಾಕ್ಟರ್ಸ್ಗಳಿಗೆ ಸಿಂಡ್ ಡಾಕ್ಟರ್ ಅಂತ ಸಾಲ ಕೊಡುವಂಥ ವ್ಯವಸ್ಥೆ ಇದೆ. ಆಮೇಲೆ ಎಜುಕೇಷನ್ ಲೋನ್, ವೆರಿ ಇಂಪಾರ್ಟೆಂಟ್, ಎಜುಕೇಷನ್ ಲೋನ್ ಸಿಂಡ್ ವಿದ್ಯಾ ಅಂತ ನಮ್ಮಲ್ಲಿದೆ. ಸಿಂಡ್ ಹೊರದೇಶದಲ್ಲಿ ಕಲಿಯುವುದಂತಾದರೆ ಸಿಂಡ್ ವಿದ್ಯಾ ಅಬ್ರಾಡ್ ಅಂತ ಇದೆ. ಸೊ ಈ ಥರದಲ್ಲಿ ನಮ್ಮಲ್ಲಿ ಹಲವಾರು ರೀತಿಯ ಪ್ರತಿಯೊಂದು ಹಂತಕ್ಕೂ ಪ್ರತಿ ಒಂದು ಟೈಪ್ ಆಫ್ ಆಕ್ಟಿವಿಟಿಗೆ, ಪ್ರತಿ ಒಂದು ಉದ್ದೇಶಕ್ಕೂ, ಪ್ರತಿ ಒಂದು ರಿಕ್ವೈರ್ಮೆಂಟಿಗೂ ಯು ನೇಮ್ ಇಟ್, ಸಿಂಡಿಕೇಟ್ ಬ್ಯಾಂಕ್ ಹ್ಯಾಸ್ ಇಟ್. ಸೊ ಆ ಥರದಲ್ಲಿ ನಮ್ಮ ಬಹುತೇಕ ಬಹಳ ರೀತಿಯಲ್ಲಿ ನಮ್ಮಲ್ಲಿ ಪ್ರಾಡಕ್ಟ್ಸ್ಗಳು ಇದ್ದಾವೆ. ಓಕೆ, ಈಗ ಕೊನೆಯದಾಗಿ ಅರ್ಚನಾ, ನಾಳೆ ನಡೆಯುವಂತಹ ಸಿಂಡ್ ಆಟೋ ಎಕ್ಸ್ಪೋ 2018 ಏನಿದೆ ಇದರ ಬಗ್ಗೆ ಜನತೆಗೆ ಸ್ಪಂದನಾ ವಾಹಿನಿ ಮೂಲಕ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ನಾಳೆ ಸ್ಯಾಟರ್ಡೆ ಆಗಿರೋದ್ರಿಂದ ಮತ್ತು ಸಂಡೇ ಎಲ್ರಿಗೂ ರಜೆ ಇದೆ. ಸೊ ಎಲ್ಲರೂ ಆಟೋ ಎಕ್ಸ್ಪೋಗೆ ಬರಬೇಕು. ಎಲ್ಲ 14 ಟೈಪ್ಸ್ ಆಫ್ ವೆಹಿಕಲ್ಸ್ ಇದೆ, ನೀವು ಅದನ್ನು ನೋಡ್ಬೋದು. ಆಲ್ಸೋ ಸಿಂಡಿಕೇಟ್ ಬ್ಯಾಂಕ್ ಈಗ ಲಕ್ಕಿ ಡ್ರಾ ಸಹ ಇದೆ ಎಲ್ಲ ವಿಸಿಟರ್ಗೆ, ಅದರಲ್ಲಿ ಸಹ ನೀವು ಅದೃಷ್ಟಶಾಲಿ ಆಗ್ಬೋದು. ಸೊ ಬನ್ನಿ, ನಿಮ್ಮದು ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್, ಇನ್ಕಮ್ ಪ್ರೂಫ್ ತಗೊಂಡು ಬನ್ನಿ, ಕಾರನ್ನು ತಗೊಂಡು ಹೋಗ್ಬೋದು. ಓಕೆ, ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ನಿಮ್ಮ ಟಿವಿ ವಾಲ್ಯೂಮ್ ಏನಿದೆ ಅದನ್ನ ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ವಿಶ್ವಾಸಪ್ಪ ಅಂತ ಅಕ್ಲಡಿಂದ. ಓಕೆ, ನಿಮ್ ಪ್ರಶ್ನೆ ಏನಿದೆ ಸರ್? ನಮ್ದು ಕಾರ್ ಒಂದು ನಾಳೆ ವ್ಯಾಪಾರ ಇದು ಮಾಡ್ಬೋದು ಅದು ಸರ್. ನಾಳೆ ನೀವು ಅಲ್ಲಿ ಆಟೋ ಎಕ್ಸ್ಪೋಗೆ ಬಂದು ಅಲ್ಲಿ ನಿಮ್ಮ ಡೀಲರ್ ನಿಮ್ಮ ಹಳೆ ಕಾರ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಡೀಲರ್ ಅಲ್ಲಿ ಇದ್ರೆ ನೀವು ಆ ಡೀಲರ್ ಹತ್ರ ಅದರ ಬಗ್ಗೆ ಸಮಾಲೋಚಿಸಿ ನೀವು ತಕ್ಕದಾದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಓಕೆ ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಕೊನೆಯದಾಗಿ ನೀವು ಆಟೋ ಎಕ್ಸ್ಪೋ 2018 ಬಗ್ಗೆ ಸಿಂಡಿಕೇಟ್ ಬ್ಯಾಂಕ್ ಪ್ರಸ್ತುತಪಡಿಸ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಜನತೆಯಿಂದ ಜನತೆಯ ಜೊತೆಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅನ್ನುವಂಥದ್ದು? ಈ ಆಟೋ ಎಕ್ಸ್ಪೋವನ್ನು ನಾವು ಸತತವಾಗಿ 3ನೇ ಸಾರಿಗೆ 2018ನೇ ಇಸ್ವಿಯಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ. ಈ ಸಾರಿ ನಾವು ಸಾಕಷ್ಟು ಇದರ ಬಗ್ಗೆ ಪ್ರಚಾರವನ್ನು ಕೊಟ್ಟಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಈ ಒಂದು ಎಕ್ಸ್ಪೋ, ಈ ಒಂದು ಮೇಳಕ್ಕೆ ಬಂದು ಈ ಸಾಲ ಸೌಲಭ್ಯಗಳನ್ನು, ಕಾರಿನ ಸಂಬಂಧವಾದ ಸಾಲ ಸೌಲಭ್ಯಗಳನ್ನು ಸಿಂಡಿಕೇಟ್ ಬ್ಯಾಂಕಿಂದಲೇ ಹೆಚ್ಚಿನ ರೀತಿಯಲ್ಲಿ ವಾಹನ ಸಾಲಗಳನ್ನು ತೆಗೆದುಕೊಳ್ಳಬೇಕು, ಹೆಚ್ಚಿನ ರೀತಿಯಲ್ಲಿ ಕಾರುಗಳನ್ನು ಖರೀದಿಸಿ ಸಿಂಡಿಕೇಟ್ ಬ್ಯಾಂಕಿನ ಸಿಂಡ್ ವಾಹನ್ ಎನ್ನುವಂಥ ಏನು ಸಾಲ ಸೌಲಭ್ಯತೆ ಇದೆ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಹಾಗೂ ಕ್ಲಪ್ತ ಸಮಯದಲ್ಲಿ ಸಾಲ ತಗೊಂಡ್ರೆ ಕ್ಲಪ್ತ ಸಮಯದಲ್ಲಿ ಅದರ ಒಂದು ಮರುಪಾವತಿ ಕೂಡ ಮಾಡಬೇಕು. ಈ ಒಂದು
2 ದಿನ ನಾಳೆ ಮತ್ತು ನಾಡಿದ್ದು ನಡೆಯಲಿರುವಂಥ ಈ 2 ದಿನದ ಆಟೋ ಎಕ್ಸ್ಪೋ ತಮ್ಮೆಲ್ಲರ ಪ್ರೋತ್ಸಾಹದಿಂದ ಅತಿ ಜಯಶಾಲಿ ಆಗ್ತದೆ ಅನ್ನೋದನ್ನು ನಾನು ಅಂದುಕೊಂಡಿದ್ದೇನೆ. ಓಕೆ ಸರ್, ಕೊನೆಯದಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹಾಗಿದ್ರೆ? ನಮ್ಮ ಜನರಲ್ ಮ್ಯಾನೇಜರ್ ಅವರು ಹೇಳಿದ್ದಾರೆ, ಈ ಒಂದು ನಾವು 3ನೇ ಬಾರಿ ಸತತ 3ನೇ ಬಾರಿಗೆ ಮಾಡ್ತಾ ಇದ್ದೇವೆ, ಸಕ್ಸಸ್ಫುಲ್ ಆಗಿ ಮಾಡಿದ್ದೇವೆ. ಈ ಸಾರಿನೂ ಸಹ ವೀಕೆಂಡ್ಸ್ ಇರೋದ್ರಿಂದ ಜಾಸ್ತಿ ಒಂದು ಗ್ರಾಹಕರು ಬಂದು ಈ ಒಂದು ಆಟೋ ಎಕ್ಸ್ಪೋವನ್ನು ಯಶಸ್ವಿಯಾಗಿ ಮಾಡಲಿ ಅಂತ ನನ್ನ ಹಾರೈಕೆ. ಸರ್ ನೀವೇನು ಹೇಳ್ತೀರಾ? ಅದೇ ಆಟೋ ಎಕ್ಸ್ಪೋ ಅಂತ ಹೇಳಿದರೆ ಏನಪ್ಪಾ ಅಂತ ಹೇಳಿದರೆ ಗ್ರಾಹಕರ ಸ್ಪಂದನೆ ನಮಗೆ ತುಂಬ ಮುಖ್ಯ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಈ ಆಟೋ ಎಕ್ಸ್ಪೋಗೆ ಬಂದು ಇದನ್ನು ಒಂದು ಯಶಸ್ವಿಯ ಕಾರ್ಯಕ್ರಮವನ್ನಾಗಿ ನಾವು ಮಾಡಿಕೊಡ್ಬೇಕಂತೇಳಿ ನೀವೊಂದು ಹೇಳಿ ಮೇಡಮ್. ಈ 2 ದಿನ ಮೇಳ ಯಶಸ್ವಿಯಾಗಿ ಆಗಲಿ ಅಂತ ಹೇಳಿ ಎಲ್ಲರೂ ಬಂದು ಕಾರ್ ತಮ್ಮ ಇಷ್ಟಪಟ್ಟ ಕಾರ್ ತಗೊಂಡು ಹೋಗಿ. ಓಕೆ ಸರ್, ಈಗಾಗಲೇ ನೀವು ಇಲ್ಲಿ ತನಕ ಬಂದು ಸಿಂಡಿಕೇಟ್ ಅನ್ನು ಪ್ರಸ್ತುತಪಡಿಸ್ತಿದೆ ಸಿಂಡ್ ಆಟೋ ಎಕ್ಸ್ಪೋ 2018 ಏನಿದೆ ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಜನತೆಯ ಮನ ಮುಟ್ಟಿಸ್ಲಿಕ್ಕೆ ಅವರಿಗೆ ಗೊತ್ತಾಗ್ಲಿಕ್ಕೋಸ್ಕರ ಸಾಕಷ್ಟು ರೀತಿಯಲ್ಲಿ ಇಷ್ಟು 1.5 ಗಂಟೆ ಕಾಲ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದೀರಾ. ನಿಮಗೆ ಧನ್ಯವಾದ. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, 22-23 ಸಿಂಡ್ ಆಟೋ ಎಕ್ಸ್ಪೋ 2018 ಉಡುಪಿಯ MGM ಗ್ರೌಂಡ್ನಲ್ಲಿ ನಡೀತಾ ಇದೆ. ಸಿಂಡಿಕೇಟ್ ಬ್ಯಾಂಕ್ ಇದನ್ನ ಪ್ರಸ್ತುತಪಡಿಸ್ತಿದೆ. ವೀಕೆಂಡ್ ಅಲ್ಲಿ ಎಲ್ಲಿಗೆ ಹೋಗಬೇಕು ಅಂತ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ, ಅದನ್ನ ಒಂದು ದಿವಸದ ಮಟ್ಟಿಗೆ ಉಡುಪಿಗೆ ಬಂದು MGM ಗ್ರೌಂಡ್ ನಲ್ಲಿ ನಡೀತಾ ಇರುವಂತ ಆಟೋ ಎಕ್ಸ್ಪೋ 2018 ಏನಿದೆ ಅದರ ಜೊತೆ ಸ್ಪೆಂಡ್ ಮಾಡ್ಕೊಳ್ಳಿ. ನೀವು ಈಗಾಗಲೇ ಕನಸು ಕಾಣ್ತಾ ಇರಬಹುದು, ನಾವು ಯಾವ ಕಾರನ್ನ ಪರ್ಚೇಸ್ ಮಾಡಬೇಕು, ಯಾವ ಕಾರನ್ನ ಪರ್ಚೇಸ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಹೇಗಿರುತ್ತೆ ಅನ್ನೋದ ಸಾಕಷ್ಟು ವಿಷಯಗಳ ಬಗ್ಗೆ ನೀವು ಕನಸು ಕಂಡಿರ್ತೀರಾ. ಖಂಡಿತವಾಗಿ MGM ಗ್ರೌಂಡ್ ನಲ್ಲಿ ನಡೀತಾ ಇರುವಂತ ಸಿಂಡ್ ಆಟೋ ಎಕ್ಸ್ಪೋ 2018 ಏನಿದೆ ಅದರಲ್ಲಿ ಸುಮಾರು 14 ಡೀಲರ್ಸ್ಗಳು ಭಾಗವಹಿಸ್ತಿದ್ದಾರೆ. ನಿಮಗಿಷ್ಟವಾದಂತಹ ಕಂಪನಿಯ ಕಾರನ್ನ ಖರೀದಿಸುವ ಮೂಲಕ ನಿಮ್ಮ ಮನಸ್ಸನ್ನ ಅಥವಾ ನಿಮ್ಮ ಕನಸನ್ನ ನನಸಾಗಿಸಬಹುದು. ಜೊತೆಗೆ ಸಿಂಡಿಕೇಟ್ ಬ್ಯಾಂಕ್ ಕೂಡ ಇದಕ್ಕೆ ತಕ್ಕದಾದ ರೀತಿಯಲ್ಲಿ ನಿಮಗೆ ಲೋನನ್ನು ಕೂಡ ನೀಡ್ತಾ ಇದೆ. ಅದರ ಒಂದು ಫಲವನ್ನ ಕೂಡ ನೀವು ಪಡಿಬಹುದು. ಆದಷ್ಟು ಬೇಗ 22-23ನೇ ತಾರೀಕು ನಡೀತಾ ಇರುವಂತಹ ಸಿಂಡ್ ಆಟೋ ಎಕ್ಸ್ಪೋ 2018 ಏನಿದೆ ಅದರಲ್ಲಿ ಪಾಲ್ಗೊಳ್ಳಿ, ನಿಮ್ಮ ಕನಸಿನ ಕಾರನ್ನ ಖರೀದಿಸಿ. ಇದೇ ಇವತ್ತಿನ ವಿಶೇಷ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.